ಪುರುಷರು ಪವಾಡ ಪುರುಷರು ಡೋನಹಳ್ಳಿಯ ಪಾಲಕರು ಮಧುವ ದೇಶದ ಮಹಾಬೋಧಕ ಸಂತ ಅಂತೋಣಿಯವರು ಪುಣ್ಯ ಪುರುಷರು ಪವಾಡ ಪುರುಷರು ಡೋನಹಳ್ಳಿಯ ಪಾಲಕರು ಮಧುವ ದೇಶದ ಮಹಾಬೋಧಕ ಸಂತ ಅಂತೋಣಿಯವರು ಯೇಸು ಬಾಲರ ಕರದಿ ಪಿಡಿಯುವ ಭಾಗ್ಯ ಪಡೆದ ಸಂತರು ಬಾಲ್ಯದಲ್ಲಿಯೇ ದೈವ ಚಿತ್ತಕ್ಕೆ ಮಣಿದ ಪವಿತ್ರ ಸಂತರು ಜ್ಞಾನವಿಲ್ಲದ ಪ್ರಾಣಿಯ ಮನದಲ್ಲಿ ದೈವ ಭಕ್ತಿಯ ತಂದವರು ದೈವ ಭಕ್ತಿಯ ತಂದವರು ಪುಣ್ಯ ಪುರುಷರು ಪವಾಡ ಪುರುಷರು ಡೋನಹಳ್ಳಿಯ ಪಾಲಕರು ಮಧುವ ದೇಶದ ಮಹಾಬೋಧಕ ಸಂತ ಅಂತೋಣಿಯವರು ನೊಂದು ಬೆಂದು ಬರುವ ಜನರಲ್ಲಿ ಶಾಂತಿ ಸುಖವನ್ನು ತರುವರು ಕಳೆದು ಹೋದ ವಸ್ತುಗಳನ್ನು ಕ್ಷಣದಿ ಮರಳಿ ಕೊಡುವರು ರೋಗ ರುಜಿನವ ತೊಡೆದು ಹಾಕುತ್ತ ದಿನವು ಸಂತಸ ನೀಡುವರು ದಿನವು ಸಂತಸ ನೀಡುವರು ಪುಣ್ಯ ಪುರುಷರು ಪವಾಡ ಪುರುಷರು ಡೋನಹಳ್ಳಿಯ ಪಾಲಕರು ಮಧುವ ದೇಶದ ಮಹಾಬೋಧಕ ಸಂತ ಅಂತೋಣಿಯವರು ಪುಣ್ಯ ಪುರುಷರು ಪವಾಡ ಪುರುಷರು ಡೋನಹಳ್ಳಿಯ ಪಾಲಕರು ಮಧುವ ದೇಶದ ಮಹಾಬೋಧಕ ಸಂತ ಅಂತೋಣಿಯವರು ತಂದಾನೆತ್ತಾನೋ
ಭಕ್ತರೆ ಪುಣ್ಯಕ್ಷೇತ್ರಕ್ಕೆ ಬಂದು ಕೇಳಿ ಸಂತರ ಪುಣ್ಯ ಬರವ. ಬನ್ನಿ ಬನ್ನಿ ಭಕ್ತರೆ ಪುಣ್ಯಕ್ಷೇತ್ರಕ್ಕೆ.
மாறாது. தயவு செய்து கவனிக்கவும். வழிபாட்டு பொருட்களுக்காக, அதாவது தீர்த்தம், புனித எண்ணெய், மெழுகுவர்த்திகள் மற்றும் மலர்களுக்காக பத்திரிகாவின் இடது பக்கத்தில் உள்ள ஸ்டால்களை நேர்த்திக்கடன் மற்றும் பெண்கள் திருப்பங்கள், காசுகள் போன்ற புனித வெள்ளி உருவங்களுக்காக ஸ்டால்களை பத்திரிகா வளாகத்தில் விளையாட்டு பொருட்களை விற்பனை செய்யக்கூடாது. பத்திரிகாவுக்கு பின்னால் பின் வாயிலுக்கு அருகில் தலைமுறை. பத்திரிகா வளாகத்திற்கு வெளியே கொடியெடுக்க தடை விதிக்கப்பட்டுள்ளது. பத்திரிகாவின் ಬನ್ನಿ ಜೊತೆ ಸೇರಿ ಬೇಡುವ ಬನ್ನಿ. ಕಿರಣದ ಸಿಂಚನ ತೊಡಿಸಿದ ಧರಣಿಗೆ ಆವರಣ. ಪೂರ್ವದಾರುಣನ ಕಿರಣದ ಸಿಂಚನ ತೊಡಿಸಿದ ಧರಣಿಗೆ ಆವರಣ. ಪ್ರಭುವಿನ ಕೃಪೆಯು ಶಾಶ್ವತ ನುಡಿಯುತ್ತಿದೆ. ಬಿಡುಗಡೆ ಬೆಳಕು ಸವಿಯುವ ಎನ್ನುತ್ತಿದೆ. ಬನ್ನಿರಿ ನಾವು ಮರೆಯುವ ಕಹಿ ದ್ವೇಷವನು ಸಾರುವ ನಮ್ಮ ಕಾಯುವ ಜಗದೀಶನನು. ಬನ್ನಿ ಬನ್ನಿ ಎಲ್ಲ ಕೂಡಿ ಮಾಡುವ ಬನ್ನಿ. ಬನ್ನಿ ಬನ್ನಿ ಜೊತೆ ಸೇರಿ ಬೇಡುವ ಬನ್ನಿ. ಬನ್ನಿ ಬನ್ನಿ ಎಲ್ಲ ಕೂಡಿ ಹಾಡುವ ಬನ್ನಿ. ಬನ್ನಿ ಬನ್ನಿ ಜೊತೆ ಸೇರಿ ಬೇಡುವ ಬನ್ನಿ. ಹಾಡುವ ಕೀರ್ತನೆ
ಸಕಲರಿಗೆ ಸ್ತುತಿ ಜಯ ಮಂಗಳ ಸಲ್ಲಲಿ ಪರಮಗೆ ಇಂದಿಗೂ ಎಂದಿಗೂ ನಿರುತವು ದೇವಗೆ. ಬನ್ನಿ ಬನ್ನಿ ಎಲ್ಲ ಕೂಡಿ ಹಾಡುವ ಬನ್ನಿ 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 ಜೊತೆ ಸೇರಿ ಬೇಡುವ ಬನ್ನಿ 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 ಎಲ್ಲ ಕೂಡಿ ಹಾಡುವ ಬನ್ನಿ 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 ಜೊತೆ ಸೇರಿ ಬೇಡುವ ಬನ್ನಿ. ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಶಾಂತಿ ನಿಮ್ಮೊಡನೆ ಇರಲಿ. ಪವಾಡ ಪುರುಷ ಸಂತ ಅಂತೋನಿ ದೋರ್ನಹಳ್ಳಿ ಈ ಪುಣ್ಯಕ್ಷೇತ್ರದ ಬಸಿಲಿಕದ ವಾರ್ಷಿಕ ಮಹೋತ್ಸವವನ್ನು ಇಂದು ನಾವು ಆಚರಿಸುತ್ತೇವೆ. ಪ್ರಿಯರೇ, ಸಂತ ಅಂತೋನಿಯವರ ಎಲ್ಲ ಭಕ್ತಾದಿಗಳಿಗೂ ಇಲ್ಲಿ ನೆರೆದಿರುವ ಎಲ್ಲ ಭಕ್ತಾದಿಗಳಿಗೂ ಹಾಗೂ ಈ ಬಲಿಪೂಜೆಯಲ್ಲಿ ಪಾಲ್ಗೊಳ್ಳುವ ಎಲ್ಲರಿಗೂ ನಾನು ಸಂತೋನಿಯವರ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಹಾಗೂ ಪುಣ್ಯ ಸಂತರಾದ ಅಂತೋನಿಯವರು ನಿಮಗೆಲ್ಲರಿಗೂ ಅವರ ಆಶೀರ್ವಾದದಿಂದ ಕಾಪಾಡಲಿ ಹಾಗೂ ದೇವರೊಡನೆ ನಿಮಗೋಸ್ಕರ ಪ್ರಾರ್ಥಿಸಲಿ ಎಂದು ನನ್ನ ಪ್ರಾರ್ಥನೆಯಾಗಿದೆ ಈ ಗಳಿಗೆ. ಪ್ರಿಯರೇ, ತಾಯಿ ಧರ್ಮಸಭೆ ಸಂತ ಅಂತೋನಿಯವರ ಹಬ್ಬವನ್ನು ಆಚರಿಸುವಾಗ ಸಂತ ಅಂತೋನಿಯವರು ಧರ್ಮಸಭೆಗೆ ನೀಡಿದ ಆ ಕಾರ್ಯಗಳನ್ನು ನೆನಪಿಗೆ ತರುತ್ತದೆ. ಅವರ ಮುಖಾಂತರ ಕಳೆದ ಸಾವಿರಾರು ವರ್ಷಗಳಲ್ಲಿ ಪವಾಡಗಳನ್ನು ಧರ್ಮಸಭೆಯಲ್ಲಿ ಭಕ್ತಾದಿಗಳು ಅನುಭವಿಸಿದ್ದಾರೆ. ಅದಕ್ಕಾಗಿಯೇ ನಾವೆಲ್ಲರೂ ಈ ದೋರ್ನಹಳ್ಳಿಗೆ ಬಂದಿದ್ದೇವೆ, ಪವಾಡ ಪುರುಷ ಸಂತ ಅಂತೋನಿಯವರ ಬಳಿಗೆ. ವಿಶ್ವಾಸಿಗಳ ಪಾಲಕರು ಈ ಸಂತರು ಈ ಬಲಿಪೂಜೆಯನ್ನು ಅರ್ಪಿಸುವಾಗ ದೇವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸೋಣ. ಇಂಥ ಪವಾಡ ಪುರುಷರನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಹಾಗೂ ದೇವರಿಗೆ ಧನ್ಯವಾದಗಳನ್ನು ಅರ್ಪಿಸುವಾಗ ನಾವು ಸಂತ ಅಂತೋನಿಯವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮ್ಮ ಅಗತ್ಯಗಳಲ್ಲಿ ಅವರು ನೆರವೇರಿಸುತ್ತಾರೆ. ಈಗ ಈ ಬಲಿಪೂಜೆಯನ್ನು ನಾವು ಅರ್ಪಿಸುವಾಗ ಪ್ರಿಯರೇ, ನಾವೆಲ್ಲರೂ ಇಲ್ಲಿಗೆ ಬಂದಿದ್ದೇವೆ. ನಾನು ಮತ್ತು ನೀವು ಎಲ್ಲರೂ ನಮ್ಮ ಕೋರಿಕೆಗಳನ್ನು ದೇವರಲ್ಲಿ ತಂದು ಸಂತ ಅಂತೋನಿಯವರಲ್ಲಿ ತಂದು ಮೊದಲು ನಮ್ಮ ಕ್ರೈಸ್ತ ವಿಶ್ವಾಸ ಆ ಕ್ರಿಸ್ತ ವಿಶ್ವಾಸದಲ್ಲಿ ದೃಢವಾಗಿರಲು ಎಲ್ಲ ಸಂಕಷ್ಟಗಳನ್ನು ಎದುರಿಸಲು ನಾವು ಮಾಡಿದ ಪಾಪಗಳನ್ನು ನೆನಪಿಗೆ ತಂದು ಈಗ ನಾವು ದೇವರೊಡನೆ ಕ್ಷಮೆಯನ್ನು ಬೇಡಿಕೊಳ್ಳೋಣ ಹಾಗೂ ಈ ಪವಿತ್ರ ಬಲಿಪೂಜೆಯಲ್ಲಿ ಪಾಲ್ಗೊಳ್ಳೋಣ. ಸರ್ವಶಕ್ತ ದೇವರಿಗೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ. ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು,
ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಪಾದುವಾದ ಸಂತ ಅಂತೋನಿ ಅವರನ್ನು ಅತಿಶಯ ಬೋಧಕರನ್ನಾಗಿಯೂ ನಮ್ಮ ಅವಶ್ಯಕತೆಗಳಲ್ಲಿ ಮಧ್ಯಸ್ಥರನ್ನಾಗಿಯೂ ನಿಮ್ಮ ಪ್ರಜೆಗಳಾದ ನಮಗೆ ದಯಪಾಲಿಸಿದ್ದೀರಿ.
ಕ್ರೈಸ್ತ ಜೀವನದ ಬೋಧನೆಗಳನ್ನು ಅನುಸರಿಸುವ ನಾವು ಅವರ ನೆರವಿನಿಂದ ಎಲ್ಲ ಸಂಕಷ್ಟಗಳಲ್ಲೂ ನಿಮ್ಮ ಸಹಾಯವನ್ನು ಅರಿತುಕೊಳ್ಳುವಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ನನ್ನ ಮೇಲಿದೆ ಸರ್ವೇಶ್ವರ ಸ್ವಾಮಿಯ ಆತ್ಮ, ನನಗೆ ಅಭಿಷೇಕ ಮಾಡಿ ಕಳುಹಿಸನು ಆತ. ಬಡವರಿಗೆ ಶುಭ ಸಂದೇಶ ಬೋಧಿಸಲೆಂದೇ, ಮನನೊಂದವರನ್ನು ಸಂತೈಸಿ ಗುಣಪಡಿಸಲೆಂದೇ, ಬಂಧಿತರಿಗೆ ಬಿಡುಗಡೆಯನ್ನು ಪ್ರಕಟಿಸಲೆಂದೇ, ಸೆರೆಯಾಳುಗಳಿಗೆ ಬಂದ ವಿಮುಕ್ತಿಯಾಗುವುದನ್ನು, ಸರ್ವೇಶ್ವರ ಸ್ವಾಮಿಯ ಅನುಗ್ರಹದ ವರುಷವನ್ನು, ನಮ್ಮ ದೇವರು ಮುಯಿ ತೀರಿಸುವ ದಿನವನ್ನು ಘೋಷಿಸಲೆಂದೇ, ದುಃಖಿತರೆಲ್ಲರಿಗೆ ಸಾಂತ್ವನ ಸಾರಲೆಂದೇ ಕಳುಹಿಸಿದ ನಾಥ ನನ್ನನ್ನು. ಸಿಯೋನಿನ ಶೋಕಾರ್ತರಿಗೆ ಬರೀ ಬೂದಿಗೆ ಬದಲು ಶಿರೋಭೂಷಣ, ದುಃಖ ತಾಪದ ಬದಲು ಆನಂದ ತೈಲ, ಸೊರಗಿದ್ದ ಮನಕ್ಕೆ ಮೆಚ್ಚುಗೆಯ ಮೇಲ್ವಸ್ತ್ರ ಒದಗಿಸಲೆಂದೇ ನನ್ನನ್ನು ಕಳುಹಿಸಿದ ನಾಥ. ನೆಟ್ಟಿಯನು ಇವರನ್ನು ಸರ್ವೇಶ್ವರ ತನ್ನ ಮಹಿಮೆಗಾಗಿ ಹೆಸರ ಪಡೆವರಿವರು ನೀತಿ ವೃಕ್ಷಗಳೆಂಬುದಾಗಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನಿನ್ನ ಚಿತ್ತಕ್ಕನುಸಾರ ನಡೆಯುವುದೇ ನನಗೆ ಪರಮಾವೇಶ. ಅಂತರಂಗದಲ್ಲಿದೆ ದೇವಾ ನಿನ್ನ ಧರ್ಮೋಪದೇಶ. ನಿನ್ನ ಚಿತ್ತಕ್ಕನುಸಾರ ನಡೆಯುವುದೇ ನನಗೆ ಪರಮಾವೇಶ. ಅಂತರಂಗದಲ್ಲಿದೆ ದೇವಾ ನಿನ್ನ ಧರ್ಮೋಪದೇಶ. ಕಾದಿದ್ದೇನು ಪ್ರಭುವಿಗಾಗಿ, ಕೊನೆಗಾತನಾಗಿ ಕಿವಿಗೊಟ್ಟನು. ಕಾದಿದ್ದೇನು ಪ್ರಭುವಿಗಾಗಿ, ಕೊನೆಗಾತನಾಗಿ ಕಿವಿಗೊಟ್ಟನು. ಬರೆಸಿದನು ನವಗೀತೆಯ ಹೊರಿಸಿದನು ದೈವ ಸುದೆಯ. ಇದ ಕಂಡವರು ನಮ್ಮವರು ಪ್ರಭುವಿನಲೇ ಪ್ರಭುವಿನಲೇ. ನಿನ್ನ ಚಿತ್ತಕ್ಕನುಸಾರ ನಡೆಯುವುದೇ ನನಗೆ ಪರಮಾವೇಶ. ಅಂತರಂಗದಲ್ಲಿದೆ ದೇವಾ ನಿನ್ನ ಧರ್ಮೋಪದೇಶ. ನಿನ್ನನ್ನು ಹರಸುವರೆಲ್ಲರೂ ಸ್ಥಿರಚಿತ್ತರಾಗಿ ಹರ್ಷಿಸಲಿ. ನಿನ್ನನ್ನು ಹರಸುವರೆಲ್ಲರೂ
ಸ್ಥಿರಚಿತ್ತರಾಗಿ ಹರ್ಷಿಸಲಿ. ಬಡವನು ನಾ ದುರ್ಬಲನು, ನೀನೇ ನನ್ನ ಪರಾಕ್ರಮಿಯು. ತಡ ಮಾಡಬೇಡ, ದೂರಾಗಬೇಡ, ಸಹಾಯಕನೇ ನನ್ನ ದೇವನೇ. ನಿನ್ನ ಚಿತ್ತಕ್ಕನುಸಾರ ನಡೆಯುವುದೇ ನನಗೆ ಪರಮಾವೇಶ. ಅಂತರಂಗದಲ್ಲಿದೆ ದೇವಾ ನಿನ್ನ ಧರ್ಮೋಪದೇಶ. ಪೌಲನು ತಿಮೋಥಿಯನಿಗೆ ಬರೆದ 2ನೇ ಪತ್ರದಿಂದ ವಾಚನ. ಸಹೋದರರೇ, ದೇವರ ಸಮಕ್ಷಮದಲ್ಲಿ ಮತ್ತು ಜೀವಿಸುವವರಿಗೂ ಸತ್ತವರಿಗೂ ನ್ಯಾಯ ತೀರ್ಪು ಕೊಡಲು ಬರುವ ಕ್ರಿಸ್ತ ಯೇಸುವಿನ ಸಮಕ್ಷಮದಲ್ಲಿ ನಾನು ಅವರ ಪ್ರತ್ಯಕ್ಷತೆಯನ್ನು ಸಾಮ್ರಾಜ್ಯವನ್ನು ಮುಂದಿಟ್ಟು ನಿಮಗೆ ಆಜ್ಞಾಪಿಸುವುದೇನೆಂದರೆ, ನೀನು ದೇವರ ವಾಕ್ಯವನ್ನು ಆಸಕ್ತಿಯಿಂದ ಕಾಲ ಅಕಾಲಗಳನ್ನು ಲೆಕ್ಕಿಸದೆ ಬೋಧಿಸು. ಸತ್ಯವನ್ನು ಮನಗಾಣಿಸು, ತಪ್ಪನ್ನು ತಿದ್ದು, ಒಳ್ಳೆಯದನ್ನು ಪ್ರೋತ್ಸಾಹಿಸು. ತಾಳ್ಮೆಯನ್ನು ಕಳೆದುಕೊಳ್ಳದೆ ಉಪದೇಶ ಮಾಡು. ಜನರು ಸದ್ಬೋಧನೆಯನ್ನು ಸಹಿಸದೆ ಸ್ವೇಚ್ಛಾಚಾರಿಗಳಾಗುವ ಕಾಲವು ಬರುತ್ತದೆ. ತಮ್ಮ ದುರಿಚ್ಛೆಗಳಿಗೆ ಅನುಗುಣವಾಗಿ ಬೋಧಿಸುವವರಿಗೆ ಕಾತರದಿಂದ ಕಿವಿಗೊಡಲು ಕೂಡಿಕೊಳ್ಳುತ್ತಾರೆ. ಸತ್ಯಕ್ಕೆ ಕಿವಿಗೊಡದೆ ಕಟ್ಟುಕಥೆಗಳನ್ನು ಕೇಳಲು ಅಲೆದಾಡುತ್ತಾರೆ. ಆದರೆ ನೀನು ಎಲ್ಲ ಸನ್ನಿವೇಶಗಳಲ್ಲೂ ಸ್ಥಿರ ಚಿತ್ತದಿಂದಿರು. ಕಷ್ಟವನ್ನು ಸಹಿಸಿಕೋ. ಶುಭ ಸಂದೇಶವನ್ನು ನಿಷ್ಠೆಯಿಂದ ಸಾರು. ನಿನ್ನ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭು ಕ್ರಿಸ್ತರು ನಿಮ್ಮೊಡನೆ ಇರಲಿ. ಸಂತ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಪ್ರಭುವು ಇನ್ನೂ 72 ಮಂದಿಯನ್ನು ನೇಮಿಸಿ ಅವರನ್ನು ಇಬ್ಬಿಬ್ಬರನ್ನಾಗಿ ತಾವೇ ಹೋಗಲಿದ್ದ ಊರುಗಳಿಗೂ ಸ್ಥಳಗಳಿಗೂ ಮುಂದಾಗಿ ಕಳುಹಿಸಿದರು. ಕಳುಹಿಸುವಾಗ ಅವರಿಗೆ ಹೇಳಿದ್ದೇನೆಂದರೆ, ಬೆಳೆಯೇನೋ ಹೇರಳವಾಗಿದೆ,
ಕೊಯ್ಲುಗಾರರು ವಿರಳ. ಆದುದರಿಂದ ಕೊಯ್ಲಿಗೆ ಆಳುಗಳನ್ನು ಕಳುಹಿಸುವಂತೆ ಬೆಳೆಯ ಯಜಮಾನನನ್ನು ಬೇಡಿಕೊಳ್ಳಿರಿ. ಹೋಗಿರಿ, ತೋಳಗಳ ನಡುವೆ ಕುರಿಮರಿಗಳನ್ನು ಬಿಟ್ಟಂತೆ ನಾನು ನಿಮ್ಮನ್ನು ಕಳುಹಿಸುತ್ತೇನೆ. ಹಣದ ಚೀಲವನ್ನಾಗಲಿ, ಜೋಳಿಗೆಯನ್ನಾಗಲಿ, ಪಾದರಕ್ಷೆಗಳನ್ನಾಗಲಿ ತೆಗೆದುಕೊಂಡು ಹೋಗದಿರಿ. ದಾರಿಯಲ್ಲಿ ಯಾರಿಗೂ ವಂದನೋಪಚಾರಗಳನ್ನು ಮಾಡಿಕೊಂಡಿರಬೇಡಿ. ನೀವು ಯಾವ ಮನೆಗೂ ಹೋದರೂ ಈ ಮನೆಗೆ ಶಾಂತಿ ಎಂದು ಆಶೀರ್ವಾದ ಮಾಡಿ. ಶಾಂತಿ ಪ್ರಿಯನು ಅಲ್ಲಿದ್ದರೆ ನಿಮ್ಮ ಆಶೀರ್ವಾದವು ಅವನ ಮೇಲೆ ನೆಲೆಸುವುದು. ಇಲ್ಲವಾದರೆ ಅದು ನಿಮಗೆ ಹಿಂತಿರುಗುವುದು. ಮನೆಯಿಂದ ಮನೆಗೆ ಹೋಗದೆ ಆ ಮನೆಯಲ್ಲೇ ತಂಗಿದ್ದು ಅಲ್ಲಿಯವರು ಕೊಡುವ ಅನ್ನಪಾನೀಯಗಳನ್ನು ಸೇವಿಸಿರಿ. ದುಡಿಮೆಗಾರನು ಕೂಲಿಗೆ ಬಾಧ್ಯನು. ನೀವು ಯಾವ ಊರಿಗೂ ಹೋದರೂ ಜನರನ್ನು ನಿಮ್ಮನ್ನು ಸ್ವಾಗತಿಸಿದಾಗ ಅವರು ಬಡಿಸಿದ್ದನ್ನು ಭುಜಿಸಿರಿ. ಅಲ್ಲಿರುವ ರೋಗಿಗಳನ್ನು ಗುಣಪಡಿಸಿರಿ. ದೇವರ ಸಾಮ್ರಾಜ್ಯ ನಿಮ್ಮನ್ನು ಸಮೀಪಿಸಿದೆ ಎಂದು ತಿಳಿಸಿರಿ. ಕ್ರಿಸ್ತರ ಶುಭ ಸಂದೇಶ. ಪ್ರಿಯ ಸಹೋದರ ಸಹೋದರರೇ, ಕೆಲವೇ ದಿವಸಗಳ ಹಿಂದೆ ನಮ್ಮ ಪ್ರೀತಿಯ ಪೋಪ್ ಸ್ವಾಮಿಯವರು, ಪೋಪ್ ಫ್ರಾನ್ಸಿಸ್ರವರು ಹೇಳಿದರು, ಯುವಕರಿಗೆ ಸೈಂಟ್ ಪೀಟರ್ಸ್ ಬಸಿಲಿಕದ ವಠಾರದಲ್ಲಿ ನೆರೆದ 50,000 ಯುವಕರಿಗೆ ಅವರು ಹೇಳಿದರು, ಎ ಪ್ರೇಯರ್ಫುಲ್ ಚರ್ಚ್ ಈಸ್ ಎ ಪವರ್ಫುಲ್ ಚರ್ಚ್. ಯಾವ ಧರ್ಮ ಸಭೆಯಲ್ಲಿ ಪ್ರಾರ್ಥನೆ ಇದೆಯೋ ಅದು ಪ್ರಮುಖವಾಗಿದೆ. ಆ ಧರ್ಮ ಸಭೆ ಶಕ್ತಿಯುತವಾಗಿದೆ. ಪುನಃ ಅವರು ಹೇಳಿದರು, ಎಲ್ಲಿ ಭಕ್ತಾದಿಗಳು ಒಟ್ಟಿಗೆ ಸೇರಿ ಧರ್ಮ ಸಭೆಯಲ್ಲಿ ಪ್ರಾರ್ಥಿಸುವುದಿಲ್ಲವೋ ಆ ಧರ್ಮ ಸಭೆ ನಿಜವಾಗಿಯೂ ಒಂದು ಖಾಲಿ ಧರ್ಮಸಭೆ, ಎಂಟಿ ಚರ್ಚ್. ಅದಕ್ಕಾಗಿ ಅವರು ಕರೆ ನೀಡಿದರು ಎಲ್ಲ ಯುವಕರಿಗೆ, ಅಲ್ಲಿ ಸೇರಿದ ಯುವಕರಿಗೆ ಹಾಗೂ ಇಡೀ ವಿಶ್ವದ ಯುವಕರಿಗೆ, ನೀವು ಒಟ್ಟಿಗೆ ಸೇರಿ ಪ್ರಾರ್ಥಿಸಿರಿ. ಪ್ರಾರ್ಥಿಸಿರಿ, ಇಲ್ಲಿ ಪ್ರಾರ್ಥಿಸಿರಿ, ನಿಮ್ಮ ಮನೆಗಳಲ್ಲಿ ಪ್ರಾರ್ಥಿಸಿರಿ, ನಿಮ್ಮ ದೇವಾಲಯಗಳಲ್ಲಿ ಪ್ರಾರ್ಥಿಸಿರಿ, ನೀವು ಎಲ್ಲಿದ್ದೀರೋ ಅಲ್ಲಿ. ತದನಂತರ ಅವರೊಡನೆ ಸೇರಿ ಒಟ್ಟಿಗೆ ಸ್ವರ್ಗ ಲೋಕದಲ್ಲಿರುವ ನಮ್ಮ ತಂದೆಯೇ ಎಂಬ ಪ್ರಾರ್ಥನೆಯನ್ನು ಅವರು ಹೇಳಿದರು ಅವರೊಡನೆ. ಪ್ರಿಯರೇ, ನಿಜವಾಗಿ ಇದು ಸತ್ಯ. ಎಲ್ಲಿ ಪ್ರಾರ್ಥನೆ ಇದೆಯೋ ಧರ್ಮ ಸಭೆಯಲ್ಲಿ ಇದೊಂದು ಶಕ್ತಿಯುತ ಪ್ರಾರ್ಥನೆಯಾಗಿದೆ. ಒಂದು ದೇವಾಲಯ, ಒಂದು ಧರ್ಮ ಸಭೆಯಾಗಿದೆ. ಅದಕ್ಕಾಗಿಯೇ ಎಲ್ಲ ಕಷ್ಟ ಸಂಕಷ್ಟಗಳಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಇದು ನಮ್ಮ ಜೀವನದಲ್ಲಿ ನಾವು ಮಾಡಬೇಕಾದ ಕೆಲಸ.
ಪ್ರಭು ಕ್ರಿಸ್ತರು ತಮ್ಮ ಶಿಷ್ಯರಿಗೆ ಪದೇ ಪದೇ ಹೇಳಿದರು, ಪ್ರಾರ್ಥಿಸಿರಿ. ಅವರನ್ನು ಶುಭ ಸಂದೇಶವನ್ನು ಸಾರಲು ಕಳುಹಿಸಿ ಅವರು ಹಿಂದೆ ಬಂದಾಗ ಅವರೊಡನೆ ಅವರು ಆ ಬೇರೆ ಪ್ರದೇಶದ ಸ್ಥಳಕ್ಕೆ ಹೋಗಿ, ಗುಡ್ಡದ ಸ್ಥಳಕ್ಕೆ ಹೋಗಿ ಅವರೊಡನೆ ಇಡೀ ರಾತ್ರಿ ಅವರು ಕಳೆದರು, ಪ್ರಾರ್ಥಿಸಿದರು. ಯಾಕೆ ನಾವು ಪ್ರಾರ್ಥಿಸಬೇಕು ಪ್ರಿಯರೇ? ದೇವರ ಶಕ್ತಿ ನಮ್ಮಲ್ಲಿ ಇರಬೇಕಾದರೆ, ಪವಿತ್ರಾತ್ಮರ ಶಕ್ತಿ ನಮ್ಮಲ್ಲಿ ಇರಬೇಕಾದರೆ ನಾವು ಆ ದೇವರೊಡನೆ ಒಂದಾಗಿ ಇರಬೇಕು. ಆ ದೇವರಿಂದ ನಾವು ವರಗಳನ್ನು ಪಡೆಯಬೇಕು. ಹೌದು, ಪವಿತ್ರ ಪುಸ್ತಕದಲ್ಲಿ ನಾವು ಓದುತ್ತೇವೆ, ನಾವು ಆ ದೇವರೊಡನೆ ಒಂದಾಗಿದ್ದರೆ ಮಾತ್ರ, ಹೇಗೆ ಒಂದು ರೆಂಬೆ ಒಂದು ಮರದೊಡನೆ ಒಂದಾಗಿದ್ದರೆ ಮಾತ್ರ ಶಕ್ತಿ ಎಳೆಯುತ್ತದೋ, ಅದೇ ಪ್ರಕಾರ ನಾವು ದೇವರಿಂದ ಶಕ್ತಿ ಎಳೆಯುತ್ತೇವೆ. ಪ್ರಿಯ ಸಹೋದರ ಸಹೋದರರೇ, ಅದಕ್ಕಾಗಿ ಅವರು ಕೇಳಿದ ಪ್ರಕಾರ ನಮ್ಮೊಡನೆ ನಾವು ಮನಸ್ಸಿನಲ್ಲಿ ಇಡೋಣ. ಇವತ್ತು ಮಾತ್ರ ಒಟ್ಟಿಗೆ ಬಂದು ಇಲ್ಲಿ ಪ್ರಾರ್ಥಿಸುವುದಲ್ಲ, ನಾವು ಸಂತ ಅಂತೋನಿಯವರು ನಮಗೆ ನಾವು ಬೇಡಿದ ಆ ವರಗಳನ್ನು ದೇವರಿಂದ ನಾವು ಪಡೆಯಬೇಕಾದರೆ ಮೊತ್ತ ಮೊದಲು ನಮ್ಮಲ್ಲಿ ಪ್ರಾರ್ಥನೆ ಇರಬೇಕು. ಪ್ರಾರ್ಥನೆ ನಮ್ಮ ವೈಯಕ್ತಿಕ ಜೀವನದಲ್ಲಿ, ಪ್ರಾರ್ಥನೆ ನಮ್ಮ ಕುಟುಂಬದ ಜೀವನದಲ್ಲಿ, ಪ್ರಾರ್ಥನೆ ಧರ್ಮಸಭೆಯ ಜೀವನದಲ್ಲಿ, ಪ್ರಾರ್ಥನೆ ಎಲ್ಲ ಕಡೆಯಲ್ಲಿ ಪ್ರಾರ್ಥನೆ ಆಗಿದೆ. ಆ ಶಕ್ತಿಯುತ ಆಯುಧ ನಮ್ಮ ಕೈಯಲ್ಲಿ, ಬೇರೆ ಏನೂ ಇಲ್ಲ, ಬೇರೆ ಏನು ಶಕ್ತಿಯುತ ಆಗುವುದಿಲ್ಲ. ಪ್ರಿಯರೇ, ನಿಮ್ಮ ಎದುರು 2 ಸಣ್ಣ ಘಟನೆಗಳನ್ನು ಇಡಲು ನಾನು ಇಚ್ಛಿಸುತ್ತೇನೆ ಈ ಗಳಿಗೆ. ಒಂದು ದಿವಸ ಒಬ್ಬ ಯುವಕ, ಸಾಧಾರಣ ಮಧ್ಯ ವರ್ಷದ 40-45 ವರ್ಷದ ಮನುಷ್ಯ, ಒಂದು ದಾರಿಯಲ್ಲಿ ಬೇಡುತ್ತಾ ಇದ್ದ. ಅವನಿಗೆ ಕಣ್ಣು ಕಾಣುತ್ತಾ ಇರಲಿಲ್ಲ. ಅವನು ಹರಿದು ಹೋದ ಒಂದು ತೊಪ್ಪಿಯನ್ನು ಹಣಕ್ಕಾಗಿ ಅವನ ಮುಂದೆ ಇಟ್ಟಿದ್ದ. ಅಲ್ಲಿ ಒಂದು ಫಲಕೆಯಲ್ಲಿ ಬರೆದು ಹಾಕಿದ್ದ. ಯಾರು ಬರೆದು ಕೊಟ್ಟಿದ್ದರು ಕಾಣುತ್ತದೆ, ನನಗೆ ಕಣ್ಣು ಕಾಣುತ್ತಿಲ್ಲ. ಒಬ್ಬನು ಅಲ್ಲಿಗೆ ಬರುತ್ತಾನೆ, ನೋಡುತ್ತಾನೆ, ಆ ತೊಪ್ಪಿಯಲ್ಲಿ ಏನು ಹಣಕಾಸು ಇರಲಿಲ್ಲ. ಅವನು ಆ ಫಲಕೆ ಹತ್ತಿರ ಹೋಗುತ್ತಾನೆ. ಅಲ್ಲಿ ಅವನು ಆ ಹಿಂದಗಡೆ ಬೇರೆ ಶಬ್ದ ಬರೆದು ಹೋಗುತ್ತಾನೆ. ಈ ಶಬ್ದಗಳು ಆಗಿವೆ, ಯು ಆರ್ ದಿ ಒನ್ who changed my life. I cannot see the world and the beauty of the world. ನಾನು ಈ ದಿವಸದ ಸುಂದರವಾದ ಈ ಭೂಲೋಕವನ್ನು ಕಾಣಲು ನನಗೆ ಸಾಧ್ಯವಿಲ್ಲ, ಆದರೆ ನೀವು ಕಾಣುತ್ತೀರಿ ಎಂಬ ಶಬ್ದವನ್ನು ಬರೆದು ಅವನು ಹೋದ. ಸಾಯಂಕಾಲ ಅವನು ಹಿಂದೆ ಬರುತ್ತಾನೆ. ಅವನ ಹೆಜ್ಜೆಗಳನ್ನು ಕೇಳಿ ಆ ಕುರುಡ ಕೇಳುತ್ತಾನೆ, ಬೆಳಿಗ್ಗೆ ನೀನು ಬಂದು ಆ ಫಲಕವನ್ನು ನೀನು ತಿರುಗಿಸಿಟ್ಟು ಹೋಗಿದ್ದಿ, ಆ ಫಲಕದಲ್ಲಿ ನೀನು ಏನು ಬರೆದಿ? ಅದಕ್ಕೆ ಅವನು ಉತ್ತರ ಕೊಡುತ್ತಾನೆ, ಏನು ಹೆಜ್ಜೆ ನಾನು ಬರಲಿಲ್ಲ, ಆ ಸತ್ಯವನ್ನೇ ನಾನು ಬರೆದೆ. ನೀನು ಬರೆದಿದ್ದಿ, ನನಗೆ ಕಣ್ಣು ಕಾಣುವುದಿಲ್ಲ, ನಾನು ಬರೆದು ಹಾಕಿದೆ. ಈ ಬೆಳಕನ್ನು ಇವತ್ತಿನ ನನಗೆ ಕಾಣಲು ನನಗೆ ಸಾಧ್ಯವಿಲ್ಲ. ನೀವು ಇದನ್ನು ಇವತ್ತು ಕಾಣುತ್ತೀರಿ, ದೇವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೀರಿ. ಈ ಸತ್ಯವನ್ನೇ ನಾನು ಬರೆದೆ.
ಈ ಸತ್ಯವನ್ನು ಬರೆದ ನಂತರ ಅವನ ಆ ತಪ್ಪಿಗೆಯಲ್ಲಿ ಬಂದ ಎಲ್ಲ ಜನರು ಅವನಲ್ಲಿ ಕರುಣೆ ತೋರಿಸಿ ಹಣಕಾಸು ಹಾಕಿ ಹೋಗುತ್ತಿದ್ದರು. ಯಾಕೆ ನಾನು ಇದನ್ನು ಹೇಳುತ್ತೇನೆ? ಪ್ರಿಯರೇ, ನಾವೆಲ್ಲರೂ ಕ್ರಿಶ್ಚಿಯನ್ರವರು, ನಾವೆಲ್ಲರೂ ಭಕ್ತಾದಿಗಳು, ನಾವೆಲ್ಲರೂ ದೇವರ ಶಿಷ್ಯರು, ಪ್ರಭುವಿನ ಶಿಷ್ಯರು. ಆದರೆ ಇದು ಎಲ್ಲರಿಗೂ ಗೊತ್ತಿದೆ. ಆದರೆ ನಮ್ಮ ಜೀವನದಲ್ಲಿ ನಾವು ನಿಜವಾಗಿಯೂ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿ, ಸೇವೆಯನ್ನು ಮಾಡಿ, ಕರುಣೆಯನ್ನು ತೋರಿಸಿ ನಾವು ನಡೆದರೆ ಮಾತ್ರ ದೇವರು ಇತರರು ಇದನ್ನು ಒಪ್ಪಿಕೊಳ್ಳುತ್ತಾರೆ. ನಾನು ನನ್ನಷ್ಟಕ್ಕೆ ನಾನು ದೇವಾಲಯಕ್ಕೆ ಹೋಗುತ್ತೇನೆ, ಮನೆಯಲ್ಲಿ ಪ್ರಾರ್ಥನೆ ಮಾಡುತ್ತೇನೆ, ದೇವಾಲಯಕ್ಕೆ ಹೋಗಿ ಪರಪ್ರಸಾದವನ್ನು ಸ್ವೀಕರಿಸುತ್ತೇನೆ ಎಂದು ಹೇಳಿದರೆ ಸಾಕಾಗದು. ವಿಶ್ವಾಸವನ್ನು ನಾವು ಜೀವಿಸುವಾಗ ಆ ವಿಶ್ವಾಸಕ್ಕೆ ನಾವು ಸಾಕ್ಷಿ ನೀಡಬೇಕು. ಇದಕ್ಕಾಗಿ ನಾನು ನಿಮ್ಮಲ್ಲಿ ಇನ್ನೊಂದು ಉದಾಹರಣೆಯನ್ನು ಇಡಲು ಇಚ್ಛಿಸುತ್ತೇನೆ. ಈ ಉದಾಹರಣೆಯಾಗಿದೆ ಪ್ರಿಯರೇ, ಒಬ್ಬ ಗುರುಗಳು ಮಕ್ಕಳಿಗೆ ಒಂದು ಪ್ರಶ್ನೆ ಕೇಳುತ್ತಾರೆ. ಈ ಪ್ರಶ್ನೆಯಾಗಿದೆ, ಯಾರು ಒಬ್ಬ ಕಥೋಲಿಕ, ಒಬ್ಬ ಕ್ರೈಸ್ತ, ಯಾರು ಅವನು? ಮತ್ತೆ ಅವರೇ ಉದಾಹರಣೆ ಕೊಡುತ್ತಾರೆ. ಯಾರು ಕಲಿತು ಅವನು ಆ ಕಲಿಕೆಯನ್ನು ಉಪಯೋಗಿಸದಿದ್ದರೆ ತನ್ನ ಜೀವನದಲ್ಲಿ ಅವನು ಕಲಿತಿದ್ದಾನೆ ಎಂದು ಹೇಳಲು ಅಸಾಧ್ಯ. ಆ ಪುಸ್ತಕದ ಬದನೆ ಏನು ಪ್ರಯೋಜನ? ಹಾಗೇ ಅವನು ಹೇಳುತ್ತಾರೆ, ಆ ಗುರುಗಳು ಹೇಳುತ್ತಾರೆ, ಒಬ್ಬನು ಹಣಕಾಸು ಮಾಡುತ್ತಾನೆ. ಆ ಹಣಕಾಸನ್ನು ಮಾಡಿ ಆ ಹಣಕಾಸನ್ನು ಅವನು ಪರ ಸೇವೆಗಾಗಿ ಉಪಯೋಗಿಸದಿದ್ದರೆ ಆ ಹಣಕಾಸು ಏನೂ ಪ್ರಯೋಜನ, ಅವನು ಕೊಂಡು ಹೋಗುವುದಿಲ್ಲ. ಅದೇ ಪ್ರಕಾರ ಒಬ್ಬನು ಊಟ ಮಾಡುತ್ತಾನೆ. ಆ ಊಟ ಮಾಡುವಾಗ ಅದನ್ನು ಆ ಊಟ ತಿಂದದ್ದು ತಿಂಡಿ ಅವನ ಉಪಯೋಗಿಸಲಿಕ್ಕೆ ಶಕ್ತಿಯನ್ನು ನೀಡದಿದ್ದರೆ ಆ ತಿಂಡಿ ತಿಂದು ಏನು ಪ್ರಯೋಜನ ಎಂದು ಆ ಗುರುಗಳು ಆ ಮಕ್ಕಳಿಗೆ ಕ್ಲಾಸಿನಲ್ಲಿ ಹೇಳುತ್ತಾರೆ. ಪ್ರಿಯರೇ, ಇದು ನಮ್ಮ ಜೀವನದಲ್ಲಿ ಸಹ ಸರಿ. ಕ್ರೈಸ್ತ ಜೀವನ, ನಾವು ಕ್ರೈಸ್ತ ಜೀವನಕ್ಕೆ ಸಾಕ್ಷಿ ನೀಡದೆ ಮಾತ್ರ ಅರ್ಥಪೂರಿತ ಜೀವನವಾಗಿದೆ. ಇವತ್ತಿನ ಶುಭ ಸಂದೇಶದಲ್ಲಿ ನಾವು ಏನು ಕೇಳಿದೆವು? ಪ್ರಭು ಕ್ರಿಸ್ತರು ತಮ್ಮ ಶಿಷ್ಯರಿಗೆ ಹೇಳುತ್ತಾರೆ, ಇಡೀ ಲೋಕಕ್ಕೆ ನೀವು ಹೋಗಿ ನನ್ನ ಶುಭ ಸಂದೇಶವನ್ನು ಸಾರಿರಿ, ನನಗೆ ಸಾಕ್ಷಿ ನೀಡಿರಿ. ಪ್ರಿಯರೇ, ಅಷ್ಟು ಮಾತ್ರವಲ್ಲ, ಅವರು ಇಡೀ ಲೋಕಕ್ಕೆ ಹೋಗುವಾಗ ಹೇಗೆ ಹೋಗಬೇಕು, ಯಾವುದನ್ನು ಕೊಂಡು ಹೋಗಬೇಕು, ಯಾವುದನ್ನು ಬಿಟ್ಟು ಹೋಗಬೇಕು, ಅದು ಸಹ ಅವರು ಹೇಳಿದರು. ಯಾಕೆ ಅವರಿಗೆ ಈ ಬುದ್ಧಿ ಮಾತನ್ನು ಅವರು ಹೇಳಿದರು? ಯಾರು ಕ್ರೈಸ್ತನ ಹಿಂಬಾಲಿಕನೂ ಆಗುತ್ತಾನೋ ಅವನು ಕ್ರೈಸ್ತನಾಗಿ ಜೀವಿಸಬೇಕು. ಇಲ್ಲದಿದ್ದರೆ ಖಂಡಿತವಾಗಿಯೂ ನಾವು ಕ್ರೈಸ್ತರೆಂದು ಯಾರೂ ಒಪ್ಪಿಕೊಳ್ಳುವುದಿಲ್ಲ. ಅವರು ಹೇಳ್ತಾರೆ, ನೀವು ಬೋಧಿಸುವುದು ಒಂದು, ನಿಮ್ಮ ಜೀವನದಲ್ಲಿ ಮಾಡುವುದು ಇನ್ನೊಂದೇ ಅಂತ ಹೇಳುತ್ತಾರೆ. ಅದಕ್ಕಾಗಿಯೇ ಪ್ರಭು ಯೇಸು ಅವರಿಗೆ ಹೇಳುತ್ತಾರೆ, ನಾನು ನಿಮಗೆ ತೋಳಗಳ ನಡುವೆ ಕುರಿಮರಿಗಳನ್ನು ಬಿಟ್ಟಂತೆ ನಾನು ನಿಮ್ಮನ್ನು ಕಳುಹಿಸ್ತೇನೆ. ಎಲ್ಲಿ ನೀವು ಹೋಗುತ್ತೀರೋ ಆ ಮನೆಗೆ ಶಾಂತಿ ಎಂದು ಆಶೀರ್ವಾದ ಮಾಡಿರಿ. ನಮ್ಮೆಲ್ಲರ ಕೆಲಸ
ಗುರುಗಳ, ಕನ್ಯಾಶ್ರೀರವರ, ಭಕ್ತಾದಿಗಳ ಸಹ ಕೆಲಸವಾಗಿದೆ ಆ ಪ್ರಭುವಿನ ಶಾಂತಿಯನ್ನು ಹಂಚಿಕೊಳ್ಳುವುದು. ಆ ಪ್ರಭುವಿನ ಶಾಂತಿಯನ್ನು ಇತರರೊಡನೆ ಹಂಚಿಕೊಳ್ಳುವುದು. ಹೇಗೆ ನಾವು ಈ ಶಾಂತಿಯನ್ನು ಹಂಚಿಕೊಳ್ಳುವುದು? ಒಳ್ಳೆಯ ಜೀವನವನ್ನು ಸಾರಿ, ಪರರನ್ನು ಕ್ಷಮಿಸಿ, ಪರರಿಗೆ ಅವರ ಅಗತ್ಯಗಳಲ್ಲಿ ನಾವು ಸಹಾಯ ಮಾಡಿ. ಹೌದು ಪ್ರಿಯರೇ, ಇತರರಿಗೆ ಅವರ ಕಷ್ಟ ಸಂಕಷ್ಟಗಳನ್ನು ಒಪ್ಪಿಕೊಂಡು ನಾವು ಪ್ರಭುವಿನ ಶಾಂತಿಯನ್ನು ನಾವು ಹಂಚಬೇಕು. ಒಂದೇ ಒಂದು, ಯಾವ ಮನೆಗೆ ನೀವು ಹೋಗುತ್ತೀರೋ ಶಾಂತಿ ನಿಮಗೆ ಎಂದು ಹೇಳಿರಿ. ಹೌದು, ಆ ಪ್ರಭುವಿನ ಶಾಂತಿಯನ್ನು ನಾವು ಹಂಚಬೇಕು ಪ್ರತಿಯೊಬ್ಬರು. ಪೀಸ್ ಬಿ ಟು ಯು. ಕೆಲವು ಊರುಗಳಲ್ಲಿ ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಅಂತ ಹೇಳುವುದಿಲ್ಲ. ಅವರು ಒಬ್ಬರನ್ನೊಬ್ಬರನ್ನು ಆದೇಶಿಸುವಾಗ ಅವರು ಹೇಳುವುದು ಮಾತಾಗಿದೆ, ನಿಮ್ಮಲ್ಲಿ ಶಾಂತಿ ಇರಲಿ. ಲೆಟ್ ದ ಪೀಸ್ ಬಿ ವಿತ್ ಯು. ಯಾರ ಶಾಂತಿ? ಆ ದೇವರ, ಆ ಪ್ರಭುವಿನ ಶಾಂತಿ. ಪ್ರಿಯ ಸಹೋದರ ಸಹೋದರರೇ, ಇವತ್ತಿನ ಮೊದಲನೆಯ ವಾಚನದಲ್ಲಿ ನಾವು ಕೇಳಿದೆವು ಆ ಮಾತು. ಸಂತ ಪ್ರವಾದಿ ಯೆಶಾಯನ ಆ ಪುಸ್ತಕದಿಂದ ತೆಗೆದ ಮಾತು. ಪ್ರಭು ಕ್ರಿಸ್ತರು ತಮ್ಮ ಪಬ್ಲಿಕ್ ಮಿನಿಸ್ಟ್ರಿ, ಅವರ ಮಿಷನನ್ನು ಆರಂಭ ಮಾಡುವಾಗ ಇದನ್ನೇ ಅವರು ಎತ್ತುಕೊಂಡು ಆ ಪ್ರಾರ್ಥನಾಲಯದಲ್ಲಿ, ಸಿನೋಗೋಗ್ನಲ್ಲಿ ಅವರು ಓದಿದರು. ನನಗೆ ಅಭಿಷೇಕ ಮಾಡಿ ಕಳಿಸೋನು ಆತ. ಯಾರು? ಆ ದೇವರು, ಅವರ ತಂದೆ. ಯಾಕೆ? ದೀನ ದಲಿತರಿಗೆ ಶುಭ ಸಂದೇಶವನ್ನು ಬೋಧಿಸಲೆಂದೇ, ಮನ ನೊಂದವರಿಗೆ ಸಂತೈಸಿ ಗುಣಪಡಿಸಲೆಂದೇ, ಬಂಧಿತರಿಗೆ ಬಿಡುಗಡೆಯನ್ನು ಪ್ರಕಟಿಸಲೆಂದೇ, ಸೆರೆಯಾಳುಗಳಿಗೆ ಬಂಧ ವಿಮುಕ್ತಿಯನ್ನು ಆಗುವುದನ್ನು ಮಾಡಲಿಕ್ಕೆ ಸರ್ವೇಶ್ವರ ಸ್ವಾಮಿಯ ಅನುಗ್ರಹದ ವರ್ಷವನ್ನು ಸಾರಲೆಂದೇ. ಪ್ರಿಯ ಸಹೋದರ ಸಹೋದರರೇ, ಇದಾಗಿದೆ ಧರ್ಮಸಭೆಯ ಕೆಲಸ. ಇದಾಗಿದೆ ಧರ್ಮಸಭೆಗೆ ಪ್ರಭು ಯೇಸು ಕೊಟ್ಟ ಆ ಕರ್ತವ್ಯ. ಇದೆಲ್ಲವನ್ನು ನಾವು ಮಾಡಲಿಕ್ಕೆ ಇದೆ. ತಂದೆ ದೇವರು ಈ ಕೆಲಸವನ್ನು ಅವರ ಪುತ್ರ ಪ್ರಭು ಯೇಸುವಿಗೆ ಕೊಟ್ಟರು. ಅದೇ ಪ್ರಭು ಯೇಸು ತಮ್ಮ ಶಿಷ್ಯರಿಗೆ ಕಳಿಸುವಾಗ ಅವರು ಕೊಟ್ಟರು. ಈ ಪುನಃ ಆ ಶುಭ ಸಂದೇಶದಲ್ಲಿ ನಾವು ಕೇಳಿದ ಮಾತನ್ನು ನಿಮ್ಮ ಮನಸ್ಸಿಗೆ ತರಲು ನಾನು ಬಯಸುತ್ತೇನೆ. ಬೆಳೆ ಏನು ಹೇರಳವಾಗಿದೆ, ಆದರೆ ಕೊಯ್ದುಗಾರರು ವಿರಳ. ಆದುದರಿಂದ ಕೊಯ್ಲಿಗೆ ಆಳುಗಳನ್ನು ಕಳಿಸುವಂತೆ ಬೆಳೆ ಯಜಮಾನರನ್ನು ಬೇಡಿಕೊಳ್ಳಿ. ಕೊಯ್ಲುಗಾರರು ಎಲ್ಲಿಂದ ಬರಬೇಕು? ಶುಭ ಸಂದೇಶವನ್ನು ಸಾರಲು ಆ ಗುರುಗಳು, ಕನ್ಯಾಶ್ರೀಯರು ಎಲ್ಲಿಂದ ಬರಬೇಕು? ಹೌದು ಪ್ರಿಯ ಸಹೋದರ ಸಹೋದರರೇ, ಪ್ರಭು ಯೇಸುವೇ ನಮಗೆ ಶಿಷ್ಯರಿಗೆ ಹೇಳುತ್ತಾರೆ, ಇದಕ್ಕಾಗಿಯೇ ಪ್ರಾರ್ಥಿಸಿರಿ. ಒಂದು ಕಡೆಯಲ್ಲಿ ಹೌದು ಅವರು ಹೇಳ್ತಾರೆ, ಬೆಳೆ ಏನು ಹೇರಳವಾಗಿದೆ, ದೇವರಿಗೆ ಧನ್ಯವಾದಗಳು. ಇದಕ್ಕಾಗಿ ನಾವೆಲ್ಲರೂ ಬೇಡುತ್ತೇವೆ. ಬೆಳೆಗೆ, ಎಂಥ ಬೆಳೆಗೆ? ನಮಗೆ ಊಟ ಮಾಡಲಿಕ್ಕೆ, ನಮ್ಮ ಹಣಕ್ಕೆ, ಇಂಥ ಬೆಳೆಗೆ. ಆದರೆ ಪ್ರಭು ಯೇಸು ನಮಗೆ ಕೊಟ್ಟ ಆ ಬೆಳೆಗೆ ಏನು? ಇಡೀ ಲೋಕವನ್ನು ನಾವು ನೋಡುವಾಗ, ಇಡೀ ಲೋಕದ ಜನರಲ್ಲಿ ಕ್ರೈಸ್ತ ಹಿಂಬಾಲಿಕರು ಎಷ್ಟು ಇದ್ದಾರೆ? ನಮ್ಮ ಭಾರತದಲ್ಲಿ 100ರಲ್ಲಿ 3 ಸಹ ಜನರು ಇಲ್ಲ. ಆದರೆ ಇಂಥ ಬೆಳೆ ಇರುವಾಗ 97% ಜನರಿಗೆ ಶುಭ ಸಂದೇಶವನ್ನು ನಾವು ಸಾರಬೇಕಾದರೆ ನಮ್ಮ ಕರ್ತವ್ಯವೇನು? ಇದು ನಾವು ಅರಿತುಕೊಂಡು
ಪ್ರಭುವಿನ ಮಾತನ್ನು ಅರಿತುಕೊಂಡು ನಮ್ಮ ಕುಟುಂಬಗಳಲ್ಲಿ ಮಕ್ಕಳನ್ನು ದೇವರ ಸೇವೆಗೆ ಕಳುಹಿಸುವುದು ನಮ್ಮ ಕರ್ತವ್ಯವಾಗಿದೆ. ಪ್ರಿಯರೇ, ಸಂತ ಅಂತೋನಿಯವರ ಹಬ್ಬವನ್ನು ಇವತ್ತು ನಾವು ಆಚರಿಸುತ್ತೇವೆ. ಸಂತ ಅಂತೋನಿಯವರು ಅವರಲ್ಲಿ 2 ಇತ್ತು. ಅವರು ಹ್ಯಾಮರ್ ಆಫ್ ಹೆರೆಟಿಕ್ಸ್ ಎಂಬ ಬಿರುದನ್ನು ಪಡೆದರು. ಯಾರು ವಿಶ್ವಾಸವನ್ನು ಇಡುವುದಿಲ್ಲವೋ, ಯಾರಲ್ಲಿ ವಿಶ್ವಾಸ ಇಲ್ಲವೋ ಅವರಿಗೆ ಅವರೊಂದು ಕೊರಡೆಯಾಗಿ ಅವರನ್ನು ಹೊಡೆಯುವವರಂತ ಅವರಿಗೆ ಬಿರುದು ಸಿಕ್ಕಿತು. ಅಂದರೆ ಸಾವಿರಾರು ಲಕ್ಷಾಂತರ ಜನರನ್ನು, ಅವರು ಧರ್ಮಸಭೆಯನ್ನು ಬಿಟ್ಟು ಹೋದ ಜನರನ್ನು ಅವರು ಹಿಂದೆ ತಂದರು. ನಿಜ ವಿಶ್ವಾಸಕ್ಕೆ ಅವರು ಹಿಂದೆ ತಂದರು. ಅದಕ್ಕಾಗಿ ಪ್ರಭುವಿನ ವಿಶ್ವಾಸವನ್ನು ಅವರು ಸಾರಿದರು. ಇದೇ ಕೆಲಸ ಧರ್ಮಸಭೆ ಅವರಿಗೆ ಕೊಟ್ಟದ್ದು, ಅವರ ಸಂಸ್ಥೆ ಅವರಿಗೆ ಕೊಟ್ಟದ್ದು, ಪ್ರಭು ಯೇಸು ಅವರಿಗೆ ಕೊಟ್ಟದ್ದು. ಇವತ್ತು ಅವರ ಹಬ್ಬವನ್ನು ಆಚರಿಸುವಾಗ ಅವರು ನಡೆದಾಗೆ ನಾವು ನಡೆಯಲು ಪ್ರಯತ್ನಿಸಬೇಕು. ನಿಜವಾಗಿಯೂ ನಾವು ಅವರಿಗೆ ನಮ್ಮ ಪ್ರೀತಿಯನ್ನು ತೋರಿಸುವುದಾದರೆ ಅವರ ಹೆಜ್ಜೆಯಲ್ಲಿ ನಡೆಯಲು ನಾವು ಪ್ರಯತ್ನಿಸಬೇಕು. ಎರಡನೇದಾಗಿ ಪ್ರಿಯರೇ, ಅವರು ಊರೂರಿಗೆ ಹೋದರು, ಶುಭ ಸಂದೇಶವನ್ನು ಸಾರಿದರು. ಹೌದು, ಆದರೆ ಆ ಶುಭ ಸಂದೇಶವನ್ನು ಸಾರುವಾಗ ಬಾಯಲ್ಲಿ ಮಾತ್ರ ಅವರು ಮಾತನಾಡಲಿಲ್ಲ. ಏನು ಅವರು ಜನರಿಗೆ ಬೋಧಿಸಿದರೋ ಅದು ಅವರು ತನ್ನ ಜೀವನದಲ್ಲಿ ಅವರು ಜೀವಿಸಿದರು, ತನ್ನ ಜೀವನದಲ್ಲಿ ಸಾಕ್ಷಿ ನೀಡಿದರು. ಅವರೇ ಹೇಳುತ್ತಿದ್ದರು, ಏನು ಬೇಕಾದರೆ ಮಾತ್ರ ಮಾತನಾಡಿ. ಸಂತ ಫ್ರಾನ್ಸಿಸ್ ಅಸಿಸಿ ಅವರು ಹೇಳಿಕೊಟ್ಟ ಮಾತು ಅವರು ಪುನಃ ಪುನಃ ಹೇಳುತ್ತಿದ್ದಾರಂತೆ. ಅಂದರೆ ಬೇಕಾದರೆ ಮಾತನಾಡಿ, ಆದರೆ ನಿಮ್ಮ ಜೀವನದಲ್ಲಿ ನೀವು ಮಾಡಿ ತೋರಿಸಿ. ಎಂಥದನ್ನು ಮಾಡಿ ತೋರಿಸುವುದು? ಪ್ರಭು ಯೇಸು ಕಲಿಸಿದ ಆ ಪ್ರೀತಿಯನ್ನು ಮಾಡಿ ತೋರಿಸುವುದು. ಆ ಪ್ರಭು ಯೇಸು ನಮಗೆ ಕೊಟ್ಟ ಆ ಕ್ಷಮೆಯನ್ನು ಪರರಿಗೆ ನಾವು ಮಾಡಿ ತೋರಿಸುವುದು. ಪ್ರಭು ಯೇಸು ನಮಗೆ ತೋರಿಸಿದ ಆ ಕರುಣೆಯನ್ನು ನಾವು ಪರರಿಗೆ ತೋರಿಸುವುದು. ಪ್ರಭು ಯೇಸು ಕಲಿಸಿದ ನಮಗೆ ಸಹಾಯವನ್ನು, ನಾವು ಸೇವೆಯನ್ನು ಪರರನ್ನು ಮಾಡಿ ತೋರಿಸುವುದು. ಪ್ರಭು ಯೇಸು ರೋಗಿಗಳಿಗೆ ಗುಣಪಡಿಸಿದರು, ರೋಗಿಗಳಿಗೆ ಸಹಾಯ ಮಾಡಿ, ಬಂಧಿತರಿಗೆ ಸಹಾಯ ಮಾಡಿ ನಾವು ತೋರಿಸುವುದು. ಇದಾಗಿದೆ ನಿಜವಾಗಿಯೂ ನಾವು ಪ್ರಭು ಕ್ರಿಸ್ತರಿಗೆ ಕೊಡುವ ಸಾಕ್ಷಿಯಾಗಿದೆ. ಪ್ರಿಯರೇ, ಇವತ್ತು ನಾವು ಸಂತ ಅಂತೋನಿಯವರ ಹಬ್ಬವನ್ನು ಆಚರಿಸುವಾಗ ನಾವೆಲ್ಲರೂ ಪ್ರಾರ್ಥಿಸೋಣ. ಆ ಸಂತರು, ಮಹಾಪುರುಷರು ನಮಗೆ ಅವರಲ್ಲಿ ಪ್ರಭುವಿನ ಪ್ರೀತಿ ಇದ್ದಾಗೆ ನಮ್ಮಲ್ಲಿ ಸ್ವಲ್ಪವಾದರೂ ಆ ಪ್ರೀತಿ ಈ ವರ್ಷ ಹೆಚ್ಚಲಿ. ಅವರ ಹೆಜ್ಜೆಯಲ್ಲಿ ನಡೆಯಲು ನಾವು ಪ್ರಯತ್ನಿಸೋಣ. ಹಾಗೂ ದೇವರ ಹತ್ತಿರ ನಾವು ಮುಂದೆ ಬರೋಣ, ಹತ್ತಿರ ಬರೋಣ. ಕಡೆದಾಗಿ ನಾನು ಈ ಪ್ರಬೋಧನೆಯನ್ನು ಶುರು ಮಾಡುವ ಮೊದಲು ನಿಮಗೆ ಹೇಳಿದ ಪ್ರಕಾರ ಅದೇ ನಮ್ಮ ಪೋಪ್ ಸ್ವಾಮಿಯವರ ಮಾತನ್ನು ಪುನಃ ಹೇಳಲು ನಾನು ಇಚ್ಛಿಸುತ್ತೇನೆ. ಎಲ್ಲಿ ಪ್ರಾರ್ಥನೆ ಇದೆಯೋ ಧರ್ಮಸಭೆಯಲ್ಲಿ, ಆ ಧರ್ಮಸಭೆ ಸ್ಥಿರವಾಗಿ ಇರುವುದು, ಗಟ್ಟಿಯಾಗಿ ಇರುವುದು. ಎಲ್ಲಿ ಪ್ರಾರ್ಥನೆ ಇದೆಯೋ ಆ ಕುಟುಂಬ, ಆ ವಿಚಾರಣೆ ಕೇಂದ್ರ, ಆ ಧರ್ಮಸಭೆ ಸ್ಥಿರವಾಗಿ ಇರುವುದು. ಆ ಪೋಪ್ ಸ್ವಾಮಿಯವರು ಆ ಯುವಕರಿಗೆ ಕರೆ ಕೊಟ್ಟರು, ಒಟ್ಟಿಗೆ ಸೇರಿ ಪ್ರಾರ್ಥಿಸಿರಿ. ನಾವು ಸಹ ನಮ್ಮ ಮನೆಗಳಲ್ಲಿ, ಕುಟುಂಬಗಳಲ್ಲಿ, ವಿಚಾರಣೆ ಕೇಂದ್ರ ಒಟ್ಟಿಗೆ ಸೇರಿ ಆ ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಆಮೇನ್. ನಮ್ಮ ವಿಶ್ವಾಸ ಪ್ರಮಾಣವನ್ನು ಈಗ ಮಾಡೋಣ. ಸ್ವರ್ಗವನ್ನು, ಭುವಿಯನ್ನು, ಗೋಚರವಾದುದನ್ನು ಅಗೋಚರವಾದುದನ್ನು ಸರ್ವವನ್ನು ಸೃಷ್ಟಿಸಿದ ಸರ್ವಶಕ್ತನಾದ ಏಕದೇವರನ್ನು ವಿಶ್ವಾಸಿಸಿದೆ. ಸಕಲ ಯೋಗಗಳನ್ನು ಜನಿಸಿದ ಏಕಮಾತ್ರ ದೇವರ ಪುತ್ರ ಪ್ರಭು
ಯೇಸು ಕ್ರಿಸ್ತನ ವಿಶ್ವಾಸಿಸುತ್ತೇನೆ. ಇವರು ದೇವರಿಂದ ದೇವರು, ಬೆಳಕಿನಿಂದ ಬೆಳಕು, ನಿಜ ದೇವರಿಂದ ನಿಜ ದೇವರು, ಜನಿಸಿಯೂ ಸೃಷ್ಟಿಯಾಗದೆ ಪಿತನ ಸ್ವಭಾವಿಯಾಗಿ ಆಗಿರುವರು. ಇವರ ಮುಖಾಂತರವೇ ಸಕಲವು ಸೃಷ್ಟಿಯಾಯಿತು. ಇವರು ಮಾನವರಾದ ನಮಗಾಗಿಯೂ ನಮ್ಮ ರಕ್ಷಣೆಗಾಗಿಯೂ ಪರಲೋಕವನ್ನು ಇಳಿದು ಬಂದರು ಮತ್ತು ಪವಿತ್ರಾತ್ಮರಿಂದ ಕನ್ಯಾಮರಿಯಲ್ಲಿ ಮನುಷ್ಯರಾದರು. ಪೊಂಟಿಯಸ್ ಪಿಲಾತನ ಅಧಿಕಾರದಲ್ಲಿ ನಮಗಾಗಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪವಿತ್ರ ಗ್ರಂಥಗಳ ಪ್ರಕಾರವೇ ಮೂರನೆಯ ದಿನ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೆ ಏರಿ ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವರು. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಮಹಿಮೆಯೊಂದಿಗೆ ಮರಳಿ ಬರುವರು. ಅವರ ಸಾಮ್ರಾಜ್ಯಕ್ಕೆ ಅಂತ್ಯವಿರದು. ಪಿತನಿಂದಲೂ ಸುತನಿಂದಲೂ ಹೊರಡುವ ಪ್ರಭು ಜೀವದಾತರು ಆಗಿರುವ ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪ್ರವಾದಿಗಳ ಮುಖಾಂತರವೇ ಮಾತನಾಡಿದ ಇವರು ಪಿತ ಮತ್ತು ಸುತರೊಡನೆ ಒಂದಾಗಿ ಆರಾಧನೆಯನ್ನು ಮಹಿಮೆಯನ್ನು ಪಡೆಯುತ್ತಾರೆ. ಏಕ ಪವಿತ್ರ ಕಥೋಲಿಕ ಮತ್ತು ಶ್ರೇಷ್ಠ ಧರ್ಮ ಸಭೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರಕ್ಕಾಗಿ ಒಂದೇ ದೀಕ್ಷಾಸ್ಥಾನ ಇರುವುದೆಂದು ನಿವೇದಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ಬರಲಿರುವ ಮರುಲೋಕ ಜೀವನವನ್ನು ನಿಲ್ಲಿಸುತ್ತೇನೆ. ಆಮೇನ್. ವಿಶ್ವಾಸಿಗಳ ಪ್ರಾರ್ಥನೆ. ಪ್ರಿಯ ಸಹೋದರ ಸಹೋದರರೇ, ನಮ್ಮ ದೇವರಿಂದ ನಾವು ಪಡೆದಿರುವ ವರದಾನಗಳಿಗಾಗಿ ಅವರನ್ನು ಕೊಂಡಾಡಲು ನಾವಿಲ್ಲಿ ಒಂದಾಗಿ ನೆರೆದಿದ್ದೇವೆ. ತಮ್ಮ ಪ್ರಿಯ ಪುತ್ರನ ಪ್ರಾರ್ಥನೆಗಳನ್ನು ಭಿನ್ನಗಳನ್ನು ಆಲಿಸಿದ ಅವರು ನಮ್ಮ ದೀನತೆಯಲ್ಲಿ ನಮ್ಮನ್ನು ಈಕ್ಷಿಸಲು ಚಿತ್ತರಾಗುವಂತೆ ಯಾಚಿಸೋಣ. ಪಾಲಕರುಗಳಾದ ವಿಶ್ವಗುರು ಫ್ರಾನ್ಸಿಸ್ ಅವರಿಗಾಗಿಯೂ, ನಮ್ಮ ಪ್ರೇಷಿತ ಆಡಳಿತಾಧಿಕಾರಿ ಮಹಾಧರ್ಮಾಧ್ಯಕ್ಷ ಬರ್ನಾರ್ಡ್ ಮೋರಸ್ ಅವರಿಗಾಗಿಯೂ, ಸಕಲ ಯಾಜಕರಿಗಾಗಿಯೂ ಹಾಗೂ ಅವರ ವಶಕ್ಕೆ ಒಪ್ಪಿಸಲಾದ ಸಕಲ ಜನರಿಗಾಗಿಯೂ ಪ್ರಭುವನ್ನು ಪ್ರಾರ್ಥಿಸೋಣ. ವಿಶ್ವವು ಪ್ರಗತಿ ಹಾಗೂ ನಿರಂತರ ಶಾಂತಿ ಸಾಮರಸ್ಯವನ್ನು ಅನುಭವಿಸುತ್ತಾ ನಮ್ಮ ಬಾಳಿನ ದಿನಗಳು ರಕ್ಷಣೆಯ ಹಾಗೂ ಕೃಪಾವರದ ಸಮರ್ಪಕ ಕಾಲವಾಗಿ ಮಾರ್ಪಡುವಂತೆ ಪ್ರಭುವನ್ನು ಪ್ರಾರ್ಥಿಸೋಣ. ನಂಬಿಕೆ, ದೈವ ಪ್ರೀತಿ ಹಾಗೂ ನೆರೆಯವರ ಪ್ರೀತಿ ಎಂಬ ಮೌಲ್ಯಗಳನ್ನು ಪಡೆದು ನಮ್ಮ ಮಕ್ಕಳು ಮತ್ತು ಯುವಕ ಯುವತಿಯರು ಪವಿತ್ರ ಜೀವನ ನಡೆಸಿ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಬೇಕಾದ ಕೃಪಾವರಗಳಿಂದ ತುಂಬುವಂತೆ ಪ್ರಭುವನ್ನು ಪ್ರಾರ್ಥಿಸೋಣ. ವ್ಯಾಧಿಯಿಂದಲೂ ಏಕಾಂತತೆಯಿಂದಲೂ ನೊಂದವರು ಸರ್ವವನ್ನು ಗುಣಪಡಿಸುವ ಯೇಸು ಕ್ರಿಸ್ತರ ಅನುಗ್ರಹದಲ್ಲಿ ಬೆಳೆಯುತ್ತಾ ಮನದಲ್ಲೂ ದೇಹದಲ್ಲೂ ಸಾಂತ್ವನ ಪಡೆಯುವಂತೆ ಪ್ರಭುವನ್ನು ಪ್ರಾರ್ಥಿಸೋಣ. ಪ್ರಭುವೇ ನಮ್ಮ ಪ್ರಾರ್ಥನೆಯ ದಯೆಯಲ್ಲಿ ಆಲಿಸಿ
ದೇವರ ಬಿನ್ನಹದಲ್ಲಿ ವಿಶ್ವಾಸವಿಟ್ಟು ಈ ಪುಣ್ಯ ಕ್ಷೇತ್ರದಲ್ಲಿ ನೆರೆದಿರುವ ನಾವೆಲ್ಲರೂ ಭಕ್ತಿ ವಿಶ್ವಾಸದಿಂದಲೂ ಮತ್ತು ದೇವರ ಮೇಲಿನ ಪ್ರೀತಿ ಗೌರವದಿಂದಲೂ ಈ ಪವಿತ್ರ ಆಲಯದಲ್ಲಿ ನೆರೆದಿರುವ ನಮ್ಮೆಲ್ಲರಿಗಾಗಿಯೂ ಪ್ರಭುವನ್ನು ಪ್ರಾರ್ಥಿಸೋಣ. ಪ್ರಭುವೇ ನಮ್ಮ ಪ್ರಾರ್ಥನೆಯ ಧೈರ್ಯದಿ ಪಾಲಿಸಿರಿ. ನಮ್ಮ ವೈಯಕ್ತಿಕ ಕೋರಿಕೆಗಳನ್ನು ನೆನಪಿಗೆ ತರೋಣ. ಪ್ರತ್ಯೇಕವಾಗಿ ನಮ್ಮ ಭಾರತದ ಹೊಸ ಸರಕಾರಕ್ಕಾಗಿ ಪ್ರಾರ್ಥಿಸೋಣ. ಈ ಹೊಸ ಸರಕಾರವು ಎಲ್ಲರ ಅವರ ಹಕ್ಕುಗಳನ್ನು ಎತ್ತಿ ಹಿಡಿದು ಪ್ರತ್ಯೇಕವಾಗಿ ಮೈನಾರಿಟಿ ಅವರ ಹಕ್ಕುಗಳನ್ನು ಎತ್ತಿ ಹಿಡಿದು ಅವರಿಗೆ ಬೇಕಾದ ಸಹಾಯವನ್ನು ನೀಡಲಿ ಮತ್ತು ಎಲ್ಲರ ವಿಶ್ವಾಸವನ್ನು ಎತ್ತಿ ಹಿಡಿಯಲು ಸಾರಲು ಅವರು ಮುಂದೆ ಬರಲಿ ಎಂದು ನಾವು ಸಂತ ಪವಾಡಗಾರರಾದ ಸಂತೋನಿಯವರೊಡನೆ ಪ್ರಾರ್ಥಿಸೋಣ. ದೇವರೇ, ಈ ಪ್ರಸ್ತುತ ಕಾಲದ ನಮ್ಮ ಬಾಳು ಕಷ್ಟ ಸಂಕಷ್ಟಗಳು ಅಗತ್ಯಗಳಿಗೂ ಒಳಗಾಗಿರುವುದನ್ನು ನೀವು ಅರಿತಿದ್ದೀರಿ. ನಿಮಗೆ ಮೊರೆಯಿಡುತ್ತಿರುವ ಆಶಾ ಆಕಾಂಕ್ಷೆಗಳನ್ನು ಆಲಿಸಿರಿ ಮತ್ತು ನಿಮ್ಮನ್ನು ವಿಶ್ವಾಸುವರ ಪ್ರಾರ್ಥನೆಗಳನ್ನು ಅಂಗೀಕರಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ನಾವು ಪ್ರಾರ್ಥಿಸುತ್ತೇವೆ. ಸಮರ್ಪಿಸನಾ ಬಂದಿಹೇ ತನು ಮನದನ ತಂದಿಹೇ. ಸಮರ್ಪಿಸನಾ ಬಂದಿಹೇ ತನು ಮನದನ ತಂದಿಹೇ. ಸಂಪೂರ್ಣ ಮನದಿ ದೇವನೇ ನನ್ನ ದೇವನೇ ನಾ ತಂದಿಹೇ ಅರ್ಪಣೆ ನಿನಗರ್ಪಣೆ. ಸಂಪೂರ್ಣ ಮನದಿ ದೇವನೇ ನನ್ನ ದೇವನೇ ಸಮರ್ಪಿಸಲಾ ಬಂದಿಹೇ ತನು ಮನದನ ತಂದಿಹೇ.
ತಪ್ಪಿಸನ ಬಂದಿಹೇ, ತನು ಮನದನ ತಂದಿಹೇ. ಸಹೋದರ ಸಹೋದರರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ಪುನೀತ ಸಂತ ಅಂತೋನಿ ಅವರ ಗೌರವಾರ್ಥ ನಿಮ್ಮ ಪೀಠದ ಮೇಲೆ ನಾವು ತಂದಿಟ್ಟಿರುವ ಈ ಕಾಣಿಕೆಗಳನ್ನು ಅಂಗೀಕರಿಸಿರಿ. ಈಗ ಈ ಪೂಜ್ಯ ರಾಷ್ಟ್ರಗಳ ಮೂಲಕ ಅವರನ್ನು ನೀವು ಮಹಿಮೆ ಪಡಿಸುವುದಂತೆ ನಮಗೂ ಕ್ಷಮೆಯನ್ನು ದಯಪಾಲಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆ ಎತ್ತಿರಿ. ಪ್ರಭುವಿನ ಕಡೆಗೆ ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರಾಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ಸಂತ ಅಂತೋನಿಯವರ ಹಬ್ಬದಂದು ನಿಮ್ಮ ಧರ್ಮಸಭೆ ಹರ್ಷಗೊಳ್ಳುವಂತೆ ಆದೇಶಿಸುತ್ತೀರಿ. ಅಂತೆಯೇ ಅವರ ಪರಿಶುದ್ಧ ಜೀವನದ ಆದರ್ಶದಿಂದ ಅದನ್ನು ಬಲಪಡಿಸುತ್ತೀರಿ. ಅವರ ಬೋಧನೆಯಿಂದ ಅದನ್ನು ಸುಸಂಸ್ಕೃತಗೊಳಿಸುತ್ತೀರಿ ಹಾಗೂ ಅವರ ಪ್ರಾರ್ಥನೆಗಳ ಪ್ರಯುಕ್ತ ಅದನ್ನು ಸುರಕ್ಷಿತವಾಗಿ ಕಾಪಾಡುತ್ತೀರಿ. ಆದುದರಿಂದ ದೂತ ಸಂತರ ಸಮೂಹದೊಂದಿಗೆ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಪರಿಶುದ್ಧರು ನೀವು ಪರಿಶುದ್ಧರು, ಪರಿಶುದ್ಧರು ನೀವು ಪರಿಶುದ್ಧರು, ಪರಿಶುದ್ಧರು ನೀವು ಪರಿಶುದ್ಧರು, ಪರಿಶುದ್ಧರು ನೀವು ಪರಿಶುದ್ಧರು. ಸೇನಾಧೀಶ್ವರ ಪ್ರಭು ದೇವರು, ದೇವರು ಪರಿಶುದ್ಧರು. ಸೇನಾಧೀಶ್ವರ ಪ್ರಭು ದೇವರು, ದೇವರು ಪರಿಶುದ್ಧರು. ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ ಮಹೋನ್ನತದಲ್ಲಿ. ಹೋಸಾನ ಮಹೋನ್ನತದಲ್ಲಿ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಆಶೀರ್ವದಿತರು. ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ನೀವು ಸೃಷ್ಟಿಸಿದ ಸಮಸ್ತವು ನಿಮ್ಮನ್ನು ಸ್ತುತಿಸುವುದು ಯುಕ್ತವಾಗಿದೆ. ಏಕೆಂದರೆ ನಿಮ್ಮ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನೀವು ಪವಿತ್ರಾತ್ಮರ ಕ್ರಿಯಾಶಕ್ತಿಯಿಂದ ಸಕಲವನ್ನು ಸಜೀವಗೊಳಿಸಿ ಪಾವನಗೊಳಿಸುತ್ತೀರಿ. ಸೂರ್ಯೋದಯದಿಂದ ಅಸ್ತಮಾನದವರೆಗೆ ನಿಮ್ಮ ನಾಮಕ್ಕೆ ನಿರ್ಮಲ ಬಲಿಯನ್ನು ಅರ್ಪಿಸುವಂತೆ ನಿಮ್ಮ ಪ್ರಜೆಯನ್ನು
ಸತತವು ನಿಮ್ಮೊಂದಿಗೆ ಒಟ್ಟುಗೂಡಿಸುತ್ತೀರಿ. ಆದುದರಿಂದ ಪ್ರಭು ಪ್ರತಿಷ್ಠಾಪಿಸಲು ನಿಮ್ಮಲ್ಲಿಗೆ ತಂದಿರುವ ಈ ಕೊಡುಗೆಗಳನ್ನು ಅದೇ ಪವಿತ್ರ ಆತ್ಮರ ಮುಖಾಂತರ ದಯೆಯಿಂದ ಪಾವನಗೊಳಿಸಿರಿ. ಇವು ನಮ್ಮ ಪ್ರಭು ನಿಮ್ಮ ಪುತ್ರರು ಆದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಅವರ ಕಟ್ಟಳೆಯಂತೆಯೇ ಈ ರಾಷ್ಟ್ರಗಳನ್ನು ಆಚರಿಸಿರುವ ನಾವು ನಿಮ್ಮನ್ನು ದೈನ್ಯದಿಂದ ಯಾಚಿಸುತ್ತೇವೆ. ಅವರನ್ನು ಪರಾಧೀನ ಮಾಡಲಾದ ರಾತ್ರಿ ಅವರು ತಾವೇ ರೊಟ್ಟಿಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆಶೀರ್ವದಿಸಿ ಆ ಪಾನಪಾತ್ರೆಯನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ನಿಮ್ಮ ಮರಣವನ್ನು ನಾವು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು ನಿಮ್ಮ ಪುತ್ರರ ರಕ್ಷಣಾ ಯಾತನೆ, ಅವರ ಅದ್ಭುತಕರ ಪುನರುತ್ಥಾನ ಹಾಗೂ ಸ್ವರ್ಗಾರೋಹಣದ ಸ್ಮರಣೆಯನ್ನು ಆಚರಿಸುತ್ತಾ ಅವರ ಪುನರಾಗಮನವನ್ನು ನಿರೀಕ್ಷಿಸುವ ನಾವು ಈ ಪವಿತ್ರ ಹಾಗೂ ಜೀವಂತ ಬಲಿಯನ್ನು ನಿಮಗೆ ಕೃತಜ್ಞತಾರ್ಥವಾಗಿ ಅರ್ಪಿಸುತ್ತೇವೆ. ನಿಮ್ಮ ಧರ್ಮಸಭೆಯ ಬಲಿ ಕಾಣಿಕೆಗಳನ್ನು ಈಕ್ಷಿಸಿರಿ. ನಿಮ್ಮ ಪುತ್ರರ ಮರಣದ ಮೂಲಕ ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸಲು ನೀವು ಇಚ್ಛಿಸಿದ ಈ ಬಲಿಯನ್ನು ಅಂಗೀಕರಿಸಿರಿ. ಅವರ ಶರೀರ ಮತ್ತು ರಕ್ತದಿಂದ ಪೋಷಿತರಾದ ನಮ್ಮನ್ನು ಅವರ ಪವಿತ್ರಾತ್ಮರಿತರಾಗಿ ಕ್ರಿಸ್ತರಲ್ಲಿ ಒಂದೇ ಶರೀರ ಮತ್ತು ಒಂದೇ ಆತ್ಮವಾಗಿರುವಂತೆ ಅನುಗ್ರಹಿಸಿರಿ. ಅವರೇ ನಮ್ಮನ್ನು ನಿಮಗೆ ನಿತ್ಯ ಕಾಣಿಕೆಯನ್ನಾಗಿ ಮಾಡಲಿ. ನಿಮ್ಮಿಂದ ಆಯ್ಕೆಯಾದವರೊಂದಿಗೂ ಎಲ್ಲರಿಗಿಂತ ಮಿಗಿಲಾಗಿ ಅತಿ ಪೂಜ್ಯ ದೇವಮಾತೆ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಮಹಿಮಾಮೃತ ರಕ್ತಸಾಕ್ಷಿಗಳೊಂದಿಗೂ ದೋರ್ನಳಿಮ ಸಂತ ಅಂಥೋಣಿಯವರೊಂದಿಗೂ ಸಕಲ ಸಂತರೊಂದಿಗೂ ನಿಮ್ಮ ನಿತ್ಯಾನಂದಕ್ಕೆ ನಾವು ಬಾಧ್ಯಸ್ಥರಾಗುವಂತೆ ಮಾಡಲಿ. ನಿಮ್ಮ ಸನ್ನಿಧಿಯಲ್ಲಿ ಇವರು ಮಾಡುವ ನಿರಂತರ ಬಿನ್ನಹದಿಂದ ನಿಮ್ಮ ಎಂದೂ ತಪ್ಪದ ನೆರವಿನಲ್ಲಿ ನಾವು ಭರವಸೆ ಇಟ್ಟಿದ್ದೇವೆ. ಪ್ರಭು, ನಮ್ಮನ್ನು ನಿಮ್ಮನ್ನು ಸಂತಾನಗೊಳಿಸುವ ಈ ಬಲಿಯು ಇಡೀ ಲೋಕದ ಶಾಂತಿ ಮತ್ತು ರಕ್ಷಣೆ ನೆರವಾಗಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಸೇವರ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಪ್ರೇಷಿತ ಆಡಳಿತ ಅಧಿಕಾರಿ ಮಹಾಧರ್ಮಾಧ್ಯಕ್ಷ ಬರ್ನಾರ್ಡ್ ಮೋರಾಸ್ ಅವರೊಂದಿಗೂ ಧರ್ಮಾಧ್ಯಕ್ಷ ವರ್ಗದೊಂದಿಗೂ ಸಕಲ ಯಾಚಕರೊಂದಿಗೂ ನೀವು ನಿಮಗಾಗಿ ಗಳಿಸಿಕೊಂಡ ಸರ್ವ ಜನರೊಂದಿಗೂ
ಭೂಲೋಕದಲ್ಲಿ ಯಾತ್ರೆ ನಮ್ಮ ಧರ್ಮಸಭೆಯನ್ನು ಪ್ರೀತಿ ಮತ್ತು ವಿಶ್ವಾಸದಲ್ಲಿ ಸ್ಥಿರಗೊಳಿಸಿರಿ. ದಯಾಮಯ ತಂದೆಯೇ, ನಿಮ್ಮ ಸಮೂಹಕ್ಕೆ ನೀವು ಕರೆದಿರುವ ಈ ನಿಮ್ಮ ಕುಟುಂಬದ ಪ್ರಾರ್ಥನೆ ಪ್ರಸನ್ನತೆ ಆಲಿಸಿರಿ. ಭೂಲೋಕದಾದ್ಯಂತ ಹರಡಿರುವ ನಿಮ್ಮ ಮಕ್ಕಳನ್ನೆಲ್ಲ ಕರುಣೆ ನಿಮ್ಮೊಡನೆ ಒಂದುಗೂಡಿಸಿರಿ. ನಮ್ಮ ದಿವಂಗತ ಸಹೋದರ ಸಹೋದರಿಯರನ್ನು ನಿಮಗೆ ಮೆಚ್ಚುಗೆಯಾಗುವಂತೆ ಬಾಳಿ ಇಹಲೋಕದಿಂದ ತೆರಳಿರುವ ಎಲ್ಲರನ್ನೂ ದಯಮಾಡಿ ನಿಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಅಲ್ಲಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ಮಹಿಮೆಯಲ್ಲಿ ಪರಿಪೂರ್ಣತೆಯನ್ನು ನಿತ್ಯಕ್ಕೂ ಆನಂದಿಸುವ ಭರವಸೆಯನ್ನು ನಾವು ಹೊಂದಿದ್ದೇವೆ. ಅವರ ಮುಖಾಂತರವೇ ನೀವು ಲೋಕಕ್ಕೆ ಸರ್ವ ಒಳಿತನ್ನು ಅನುಗ್ರಹಿಸುತ್ತೀರಿ. ಈ ವಾರ ಮುಖಾಂತರವು ಈ ವಾರೊಂದಿಗೂ ಈ ವಾರಲ್ಲಿಯೂ ಸರ್ವಸಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಎಲ್ಲ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಯೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗ ಆನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮ ಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯ ಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು.
ಕುರಿಗಳಿಗೋಸ್ಕರ ಪ್ರಾಣ ಕೊಡುವೆ. ನಾನೇ ಸ್ವರ್ಗದ ಬಾಗಿಲು, ಒಳ ಬರುವವನನ್ನು ಪ್ರೀತಿಸುವೆ, ಉನ್ನತಿಗೇರಿಸುವೆ. ನಾನೇ ಉತ್ತಮ ಕುರಿಗಾಯಿ, ಕುರಿಗಳಿಗೋಸ್ಕರ ಪ್ರಾಣ ಕೊಡುವೆ. ನಾನೇ ಸ್ವರ್ಗದ ಬಾಗಿಲು, ಒಳ ಬರುವವನನ್ನು ಪ್ರೀತಿಸುವೆ, ಉನ್ನತಿಗೇರಿಸುವೆ. ಕಳ್ಳ ಬರುವನು ಕೊಳ್ಳೆ ಹೊಡೆಯಲು, ನಾನು ಬಂದೆನು ಜೀವ ಕೊಡಲು. ನನ್ನ ಕುರಿಗಳ ನಾನು ಬಲ್ಲೆನು, ಅವು ನನ್ನನ್ನು ಬಲ್ಲವು. ನನ್ನಯ ಕುರಿ ಹಿಂದು, ನಾನೇ ಉತ್ತಮ ಕುರಿಗಾಯಿ, ಕುರಿಗಳಿಗೋಸ್ಕರ ಪ್ರಾಣ ಕೊಡುವೆ. ನಾನೇ ಸ್ವರ್ಗದ ಬಾಗಿಲು, ಒಳ ಬರುವವನನ್ನು ಪ್ರೀತಿಸುವೆ, ಉನ್ನತಿಗೇರಿಸುವೆ. ಸ್ವರ್ಗದಿಂದ ಇಳಿದು ಬಂದ ರೊಟ್ಟಿ ನಾನೇ, ಬನ್ನಿ ಭುಜಿಸಿ. ನನ್ನ ಮಾಂಸವೇ ನಿಜ ಆಹಾರ, ನನ್ನ ರಕ್ತವೇ ನಿಜ ಪಾನ. ನಾನು ಅವನಲ್ಲಿ ನೆಲೆಸಿರುತ್ತೇನೆ. ನಾನೇ ಉತ್ತಮ ಕುರಿಗಾಯಿ, ಕುರಿಗಳಿಗೋಸ್ಕರ ಪ್ರಾಣ ಕೊಡುವೆ. ನಾನೇ ಸ್ವರ್ಗದ ಬಾಗಿಲು, ಒಳ ಬರುವವನನ್ನು ಪ್ರೀತಿಸುವೆ, ಉನ್ನತಿಗೇರಿಸುವೆ. ನಾನೇ ಉತ್ತಮ ಕುರಿಗಾಯಿ, ಕುರಿಗಳಿಗೋಸ್ಕರ ಪ್ರಾಣ ಕೊಡುವೆ. ನಾನೇ ಸ್ವರ್ಗದ ಬಾಗಿಲು, ಒಳ ಬರುವವನನ್ನು ಪ್ರೀತಿಸುವೆ, ಉನ್ನತಿಗೇರಿಸುವೆ. ಪ್ರಾರ್ಥಿಸೋಣ. ಸರ್ವಸಕ್ತ ದೇವರೇ, ಪುನೀತ ಅಂತೋನಿ ಅವರ ಹಬ್ಬವನ್ನು ಕೊಂಡಾಡುತ್ತಿರುವ ಇಂದು ಸ್ವರ್ಗೀಯ ಔತಣದಲ್ಲಿ ಪಾಲ್ಗೊಳ್ಳುವ ನಮ್ಮೆಲ್ಲರಿಗೂ ಉನ್ನತದಿಂದ ಲಭಿಸುವ ಶಕ್ತಿಯನ್ನು ದೃಢಪಡಿಸಿ ಹೆಚ್ಚಿಸಿರಿ. ಹೀಗೆ ವಿಶ್ವಾಸದ ಕೊಡುಗೆಯನ್ನು ಸಮಗ್ರವಾಗಿ ಕಾಪಾಡಿಕೊಂಡು ನೀವು ನಮಗಾಗಿ ನಿರ್ಮಿಸಿರುವ ರಕ್ಷಣಾ ಪಥದಲ್ಲಿ ನಾವು ಮುನ್ನಡೆಯುವಂತೆ ಮಾಡಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ
ಶಾಂತಿದಾತರಾದ ದೇವರು ನಿಮ್ಮನ್ನು ಅನುದಿನವೂ ಆಶೀರ್ವದಿಸಿ ನಿಮ್ಮ ಮನಗಳಿಗೂ ಸಮಾಧಾನವನ್ನು ಈಯಲಿ. ಸರ್ವಸಕ್ತ ದೇವರು ನಿಮ್ಮನ್ನು ಪಾಪ ವಿಮುಕ್ತರಾಗಿ ಮಾಡಿ ಕಷ್ಟ ಸಂಕಷ್ಟಗಳಿಂದ ಬಿಡಿಸಿ ಸತ್ಯದ ಪಥದಲ್ಲಿ ಸದಾ ನಡೆಸಲಿ. ಕರುಣಾಳು ದೇವರು ನಿಮಗೆ ದಯ ತೋರಿಸಿ ನಿಮ್ಮ ಅಂತರಂಗಗಳನ್ನು ಪವಿತ್ರ ಆತ್ಮರ ಆಲಯವನ್ನಾಗಿ ಪರಿವರ್ತಿಸಲಿ. ಈಗ ಪವಾಡಗಾರ ಸಂತ ಅಂತೋನಿಯವರ ರೆಲಿಕ್ ಅವರ ಆಶೀರ್ವಾದ. ಎಲ್ಲರೂ ಎದ್ದು ನಿಂತುಕೊಂಡು ಈ ಸಂತರ ಆಶೀರ್ವಾದವನ್ನು ಪಡೆಯಿರಿ. ಪ್ರಭು ನಿಮ್ಮೊಡನೆ ಇರಲಿ. ಸತ್ತ ಸ್ವರೂಪಿಯಾದ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಸಂತ ಅಂತೋನಿಯವರ ಮುಖಾಂತರ ಕಾಪಾಡಲಿ. ಹೋಗಿ ಬನ್ನಿ, ಬಲಿ ಅರ್ಪಣೆ ಮುಗಿಯಿತು. ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಪವಾಡ ಪುರುಷ ಸಂದೋಣಿಯವರ ಮಹೋತ್ಸವದ ಶುಭಾಶಯಗಳು. ಪವಾಡ ಪುರುಷ ಅವರು ನಮ್ಮೆಲ್ಲರಿಗಾಗಿಯೂ ಸದಾ ಪ್ರಾರ್ಥಿಸಲಿ. ದಯವಿಟ್ಟು ಮಾತಾಡಬೇಡಿ, ದೇವಾಲಯದಲ್ಲಿ ದಯವಿಟ್ಟು ಸಹಕರಿಸಿರಿ, ಮಾತಾಡಬೇಡಿ. ಪ್ರಪ್ರಥಮವಾಗಿ ಸಂದೋಣಿಯವರ ಹಬ್ಬವನ್ನು ಈ ಬಸಲಿಕಾದಲ್ಲಿ ಅತಿ ವಿಜೃಂಭಣೆಯಿಂದ ಆಚರಿಸಿ ನಮಗೆ ಕೃಪಾ ಆಶೀರ್ವಾದವನ್ನು ನೀಡಿದ ತ್ರಯೇಕ ದೇವರಿಗೆ ಆರಾಧನೆ, ಸ್ತುತಿ, ಸ್ತೋತ್ರ, ನಮನಗಳು. ಹಾಗೆಯೇ ನಮ್ಮೆಲ್ಲರ ಪರಿಪಾಲಕ ಸಂತ ಅಂತೋಣಿಯವರಿಗೆ ಕೃತಜ್ಞತೆಗಳು. ಈ ಹಬ್ಬವನ್ನು ಆಚರಿಸಲು ಅನೇಕ ಪೂರ್ವ ಸಿದ್ಧತಾ ಕೂಟಗಳನ್ನು ಏರ್ಪಡಿಸಿ ಎಲ್ಲ ಸಲಹೆಗಳನ್ನು ನೀಡಿ ಯಾವುದೇ ಅನಾನುಕೂಲಗಳು ಸಂಭವಿಸಿದಂತೆ ಸುಸಜ್ಜಿತವಾಗಿ ಹಬ್ಬವು ನೆರವೇರುವಂತೆ ಮಾಡಿದ ಹಾಗೂ ಮೊದಲನೇ ದಿನದ ಧ್ವಜಾರೋಹಣ ಮಾಡುವುದರ ಮೂಲಕ ಈ ಹಬ್ಬಕ್ಕೆ ಚಾಲನೆ ನೀಡಿ ಈ ಹಬ್ಬದ ಆಡಂಬರ ಬಲಿಪೂಜೆಯನ್ನು ನಮಗಾಗಿ ಅರ್ಪಿಸಿ ಪ್ರಾರ್ಥಿಸಿ ಪ್ರಭು ಕ್ರಿಸ್ತ ಸಂದೇಶವನ್ನು ಮನಮುಟ್ಟುವಂತೆ ಸಾರಿ ನಮ್ಮೆಲ್ಲರನ್ನು ಆಶೀರ್ವದಿಸಿದ ಮೈಸೂರು ಧರ್ಮಕ್ಷೇತ್ರದ ಪ್ರೇಷದ ಆಡಳಿತಾಧಿಕಾರಿಗಳಾದ ಪರಮ ಪೂಜ್ಯ ಡಾಕ್ಟರ್ ಬರ್ನಾರ್ಡ್ ಮೋರಸ್ ಅವರಿಗೆ ನನ್ನ ಮತ್ತು ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಹಾಗೂ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇವೆ. ಈಗ ಅವರು ದಯವಿಟ್ಟು ಮುಂದೆ ಬಂದು ಈ ಸನ್ಮಾನ ಸ್ವೀಕರಿಸಬೇಕು. ನಮ್ಮ ಧರ್ಮಕ್ಷೇತ್ರದ ಶ್ರೇಷ್ಠ ಗುರುಗಳ ಅಧಿವಂದನೆಯ ಮೊನ್ಸಿನ್ಯೂರ್ ಆಲ್ಫ್ರೆಡ್ ಜಾನ್ ಮೆಂಡೋನ್ಸರ್ ಅವರು ಈ ಒಂದು ಮಹೋತ್ಸವದ ಆಧ್ಯಾತ್ಮಿಕ ಸಿದ್ಧತೆಗಾಗಿ ನವೇನ ದಿವ್ಯಬಲಿಯನ್ನು ಅರ್ಪಿಸಿ ಇಂದು ಸಹ ಈ ಹಬ್ಬದ ದಿವ್ಯ ಬಲಿಪೂಜೆಯಲ್ಲಿ ಭಾಗವಹಿಸಿ ನಮ್ಮೆಲ್ಲರಿಗಾಗಿ ಪ್ರಾರ್ಥಿಸಿದ್ದಾರೆ. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹಬ್ಬದ ಶುಭಾಶಯಗಳನ್ನು ಮತ್ತು ವಂದನೆಗಳನ್ನು ಸಲ್ಲಿಸುತ್ತೇವೆ. ಕ್ಷೇತ್ರದ ನಿವೃತ್ತ ಧರ್ಮಾಧ್ಯಕ್ಷ ಪರಮ ಪೂಜ್ಯ ಡಾಕ್ಟರ್ ಥಾಮಸ್ ವಾರಪಳ್ಳಿ ಅವರು
ಸಂತ ಅಂಥೋಣಿಯವರ ಬಸಲಿಕಕ್ಕೆ ಬಂದು 2ನೇ ದಿನದ ನವೇನ ಬಲಿಪೂಜೆಯನ್ನು ಅರ್ಪಿಸಿ ನಮಗಾಗಿ ಪ್ರಾರ್ಥಿಸಿದ್ದಾರೆ. ಇಂದು ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹಬ್ಬದ ಶುಭಾಶಯಗಳು ಮತ್ತು ವಂದನೆಗಳನ್ನು ಸಲ್ಲಿಸುತ್ತೇವೆ. ಈ ಹಬ್ಬವನ್ನು ವಿಜೃಂಭಣೆಯಿಂದ ಕೊಂಡಾಡಲು ನೆರವಾದ ಎಲ್ಲ ಗುರಿಗಳಿಗೂ ಧಾರ್ಮಿಕ ಸಹೋದರ ಸಹೋದರಿಯರಿಗೂ ಮನದಾಳದ ವಂದನೆಗಳು. ವಿಶೇಷವಾಗಿ ನವದಿನಗಳ ಬಲಿಪೂಜೆ ಪ್ರಬೋಧನೆಯ ಮೂಲಕ ನಮ್ಮನ್ನು ಆಧ್ಯಾತ್ಮಿಕವಾಗಿ ಸಿದ್ಧಪಡಿಸಿದ ಎಲ್ಲ ಗುರಿಗಳಿಗೂ ಈ ಹಬ್ಬದ ಬಲಿಪೂಜೆಯಲ್ಲಿ ಭಾಗವಹಿಸಿ ನಮ್ಮೆಲ್ಲರ ಸಂತೋಷವನ್ನು ಹೆಚ್ಚಿಸಿದ ಎಲ್ಲ ಗುರಿಗಳಿಗೂ ಮನದಾಳದ ವಂದನೆಗಳು ಮತ್ತು ಹಬ್ಬದ ಶುಭಾಶಯಗಳನ್ನು ಕೋರುತ್ತೇವೆ. ಈ ಹಬ್ಬದ ಬಲಿಪೂಜೆಯ ಆಡಂಬರ ಗಾಯನವನ್ನು ತಮ್ಮ ಸುಶ್ರಾವ್ಯ ಸಂಗೀತದ ಮೂಲಕ ಅತಿ ಮನೋಹರವಾಗಿ ಹಾಡಿದ ಫಾದರ್ ಸಂಜಯ್ ಕುಮಾರ್ ನೇತೃತ್ವದ ಸಾಗು ಸಂಗೀತ ತಂಡದವರಿಗೆ ವಿಶೇಷ ವಂದನೆಗಳನ್ನು, ದೇವರ ಆಶೀರ್ವಾದಗಳನ್ನು ಕೋರುತ್ತೇವೆ. ಥ್ಯಾಂಕ್ ಯು ಫಾದರ್. ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶಾಸಕರಾದ ಶ್ರೀಯುತ ರವಿಶಂಕರ್ ಈ ಬಸಲಿಕಾದ ವಾರ್ಷಿಕ ಮಹೋತ್ಸವವನ್ನು ಆಚರಿಸಲು ಬೇಕಾದ ಸಲಹೆಗಳನ್ನು ನೀಡಿ ತಹಸೀಲ್ದಾರ್ ಹಾಗೂ ಇತರೆ ಅಧಿಕಾರಿಗಳಿಗೆ ಹಬ್ಬಕ್ಕೆ ಪೂರ್ವ ಸಿದ್ಧತೆಯ ಊಟವನ್ನು ನಡೆಸಲು ತಿಳಿಸಿ ಬೇಕಾದ ಸಹಾಯ ಸಹಕಾರ ನೀಡಿದ್ದಾರೆ. ಇವರಿಗೆ ಧರ್ಮಾಧೀಶರ ಪರವಾಗಿ ಇಲ್ಲ ನೆರೆದಿರುವ ಭಕ್ತಾದಿಗಳ ಪರವಾಗಿ ಹಾಗೂ ವೈಯಕ್ತಿಕವಾಗಿ ವಂದನೆಗಳನ್ನು ಕೋರುತ್ತೇವೆ. KR ನಗರ ತಾಲೂಕಿನ ತಹಸೀಲ್ದಾರಾದ ಶ್ರೀಮತಿ ಪೂರ್ಣಿಮಾರವರು ಈ ಹಬ್ಬದ ಪ್ರಯುಕ್ತ ಹಬ್ಬದ ನಾಯಕರನ್ನು ಅಧಿಕಾರಿಗಳನ್ನು ಗ್ರಾಮಸ್ಥ ಸಭೆ ಸೇರಿಸಿ ಯಾವುದೇ ಅಡೆತಡೆ ಇಲ್ಲದೆ ಹಬ್ಬವನ್ನು ನಡೆಸಲು ಹಾಗೂ ಕಾರ್ಯರೂಪಕ್ಕೆ ತರಲು ಆದೇಶವನ್ನು ನೀಡಿರುತ್ತಾರೆ. ಇವರಿಗೂ ದೇವರ ಆಶೀರ್ವಾದವನ್ನು, ವಂದನೆಗಳನ್ನು ಮತ್ತು ಹಬ್ಬದ ಶುಭಾಶಯಗಳನ್ನು ಕೋರುತ್ತೇವೆ. ನಮ್ಮ ಡೋರ್ನಹಳ್ಳಿ ಗ್ರಾಮದ ಊರಿನ ಗೌಡ್ರು ಸಮಿತಿಯ ಸದಸ್ಯಗಳು ಹಾಗೂ ಗ್ರಾಮಸ್ಥರೆಲ್ಲರಿಗೂ ಈ ಹಬ್ಬವನ್ನು ನಡೆಸಲು ನೀವು ಕೊಟ್ಟ ಸಲಹೆ ಸಹಕಾರಕ್ಕೆ ಧನ್ಯವಾದಗಳನ್ನು ಹಾಗೂ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇವೆ. ನಮ್ಮ ಲಾಲದೇವನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀಯುತ ಚೌರಪ್ಪರವರು ಹಾಗೂ PDO ಅವರು ಗ್ರಾಮದ ಸ್ವಚ್ಛತೆ ಮತ್ತು ರಸ್ತೆ ರಿಪೇರಿ ಹಾಗೂ ಬೀದಿ ದೀಪಗಳ ಸೌಕರ್ಯಗಳನ್ನು ಸುಸಜ್ಜಿತಗೊಳಿಸಿದ್ದಾರೆ. ಇವರಿಬ್ಬರಿಗೂ ವಂದನೆಗಳನ್ನು ಸಲ್ಲಿಸುತ್ತೇವೆ. ನಮ್ಮ ಮೈಸೂರು ಧರ್ಮಕ್ಷೇತ್ರದ ಪ್ರೇಷಿತ ಆಡಳಿತಾಧಿಕಾರಿಗಳ ಮೇಲ್ವಿಚಾರಣೆಯೊಂದಿಗೆ ನಮ್ಮ ಧರ್ಮಕ್ಷೇತ್ರದ ಅನೇಕ ಗುರುಗಳು ಕೈ ಜೋಡಿಸಿದ್ದರಿಂದಲೇ ಈ ವಿಜೃಂಭಣೆಯ ಆಚರಣೆಯು ಶಿಸ್ತಿನಿಂದಲೂ ಭಕ್ತಿಯಿಂದಲೂ ನಡೆಸಲು ಸಾಧ್ಯವಾಯಿತು. ಆದುದರಿಂದ ಇದಕ್ಕಾಗಿ ಶ್ರಮಿಸಿದ ಸ್ವಯಂ ಸಹಾಯ ನೀಡಿದ ಬಸಲಿಕಾದ ಹಬ್ಬದ ಕಮಿಟಿಯ ಎಲ್ಲ ಗುರಿಗಳಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇವೆ. ಹಾಗೆಯೇ ಗುರುಮಠಗಳಿಂದ ಬಂದ ಸಹೋದರರಿಗೂ ಹಾಗೂ ಬೆತ್ತನಿ JMJ SRA ಕನ್ಯಾಶ್ರೀ ಮಠಗಳಿಂದ ಬಂದಂತಹ ಧಾರ್ಮಿಕ ಸಹೋದರಿಗೂ ಮತ್ತು ಸ್ವಯಂ ಸೇವಕರಿಗೂ ಹೃತ್ಪೂರ್ವಕ ವಂದನೆಗಳು. ಈ ಹಬ್ಬವನ್ನು ಆಚರಿಸಲು ನಮಗೆ ರಕ್ಷಣೆಯನ್ನು ಹಾಗೂ ಕಾನೂನು ಪಾಲನೆಗೆ ತಮ್ಮ ಸಹಾಯ ನೀಡುತ್ತಿರುವ ಪೊಲೀಸ್ ಇಲಾಖೆಯ ಸಿಬ್ಬಂದಿಯವರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇವೆ. KEB ರವರು ಎಲ್ಲ ಸಮಯದಲ್ಲೂ ನಮಗೆ ಬೇಕಾದ ವಿದ್ಯುತ್ ಶಕ್ತಿಯ ವ್ಯವಸ್ಥೆಯನ್ನು ನೀಡಿ ಸಹಕರಿಸಿದ್ದಾರೆ. ಇವರಿಗೂ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇವೆ. ನೀರಾವರಿ ಇಲಾಖೆಯವರು ಊರಿಗೂ ಬೇಕಾದ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಇವರಿಗೂ ವಂದನೆಗಳನ್ನು ಸಲ್ಲಿಸುತ್ತೇವೆ. ಈ ಮಹೋತ್ಸವಕ್ಕೆ ವಿಶೇಷ ಮೆರುಗು ತೇರು ಈ ಸಂತ ಅಂತೋಣಿಯವರ ಭವ್ಯ ತೇರನ್ನು ತಯಾರಿಸಿದವರು ಮೈಸೂರಿನ ಶ್ರೀಯುತ ಸಂಪತ್ ಮತ್ತು ತಂಡದವರು. ಅವರೆಲ್ಲರಿಗೂ ಹೃದಯ ತುಂಬಿದ ವಂದನೆಗಳು. ಸಂತ ಅಂತೋಣಿಯವರ ಮುಖಾಂತರ ದೇವರ ಆಶೀರ್ವಾದವನ್ನು ಕೋರುತ್ತೇವೆ. ಧ್ವನಿ ವರ್ತಕವನ್ನು ಅಳವಡಿಸಿ ಕೊಟ್ಟ ಶ್ರೀ ಮೈಕಲ್ ಟೋನಿ ಮತ್ತು ತಂಡದವರಿಗೂ ಬಲಿಪೂಜೆಯ ನೇರ ಪ್ರಸಾರವನ್ನು ಮಾಡುತ್ತಿರುವ ಸ್ಟಾನಿ ಅಲ್ವಿತಾ ಟೆಲಿಕಮ್ಯುನಿಕೇಷನ್ ತಂಡಕ್ಕೂ ವಿದ್ಯುತ್ ದೀಪಗಳ ಅಲಂಕಾರವನ್ನು ಮಾಡಿರುವ ಶ್ರೀ ರಾಯಪ್ಪ ಮತ್ತು ಸಂಗಡಿಗರಿಗೂ ದೇವಾಲಯದ ಅಲಂಕಾರವನ್ನು ಮಾಡಿದ ಶ್ರೀಯುತ ಪೌಲ್ ಮತ್ತು ಲೀನಾ ತಂಡದವರಿಗೂ ನಮ್ಮ ಉಪದೇಶಿ ಮೋಶೆ ಅವರಿಗೂ ಊಟದ ವ್ಯವಸ್ಥೆಯನ್ನು ಮಾಡಿಕೊಟ್ಟ ಸಂತೋಷ್ ಮದರ್ ಕ್ಯಾಟರರ್ಸ್ ಅವರಿಗೂ ಮಾಧ್ಯಮ ಮಿತ್ರರಿಗೂ ವಂದನೆಗಳನ್ನು ಸಲ್ಲಿಸುತ್ತೇವೆ. ನವದಿನಗಳಲ್ಲಿ ನಡೆದ ಪ್ರಾರ್ಥನೆ ಮತ್ತು ದಿವ್ಯ ಬಲಿಪೂಜೆಗೆ ಹೂವಿನ ಅಲಂಕಾರ ಮತ್ತು ಚಿಕ್ಕ ತೇರಿಗೆ ಬೇಕಾದ ಸಿದ್ಧತೆ ಮಾಡಿದವರು ಬೆಂಗಳೂರಿನ ಶ್ರೀಯುತ ಆರೋಗ್ಯಸ್ವಾಮಿ ಮತ್ತು ಕುಟುಂಬದವರು. ಅವರಿಗೆ ಹೃತ್ಪೂರ್ವಕ ವಂದನೆ ಮತ್ತು ಸಂತ ಅಂತೋಣಿಯವರ ಮುಖಾಂತರ ದೇವರ ಆಶೀರ್ವಾದವನ್ನು ಕೋರುತ್ತೇವೆ. ನವದಿನಗಳಲ್ಲಿ ದಿವ್ಯ ಬಲಿಪೂಜೆಯನ್ನು ಅರ್ಪಿಸಿ
ಮತ್ತು ಹಬ್ಬದ ಸಿದ್ಧತೆಗೆ ನೆರವಾದ ಪಳ್ಳೋಟಿ ಆಶ್ರಮದ ನಿರ್ದೇಶಕರಾದ ವಂದನೀಯ ಫಾದರ್ ಚಾರ್ಲ್ಸ್ ವಲೇರಿಯನ್ ಅವರಿಗೆ ಮನೆದಾಳದ ವಂದನೆ ಮತ್ತು ಸಂತ ಅಂತೋಣಿಯವರ ಮುಖಾಂತರ ದೇವರ ಆಶೀರ್ವಾದಗಳನ್ನು ಕೋರುತ್ತೇನೆ. ಈ ಹಬ್ಬಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನೆರವು ನೀಡಿದ ಗ್ರಾಮದ ಪ್ರತಿಯೊಂದು ಸದಸ್ಯರಿಗೂ ಹಾಗೂ ದಾನಿಗಳಿಗೂ ಇದರ ಕಡೆಗಳಿಂದ ಸಹಾಯ ನೀಡಿದವರಿಗೂ ವಂದನೆಗಳನ್ನು, ದೇವರ ಆಶೀರ್ವಾದವನ್ನು, ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಎಲ್ಲರಿಗೂ ವಂದನೆಗಳು ಅರ್ಪಿಸಿದ್ದಾರೆ. ಧರ್ಮಕ್ಷೇತ್ರದ ಪರವಾಗಿ ಮತ್ತು ಇಲ್ಲಿ ನೆರೆದಿರುವ ಗುರುಗಳ, ಕನ್ಯಾಸ್ತ್ರೀಯರ, ಭಕ್ತಾದಿಗಳ ಪರವಾಗಿ ಈ ಪುಣ್ಯಕ್ಷೇತ್ರದ ರೆಕ್ಟರಾದ ಫಾದರ್ NT ಜೋಸೆಫ್ ಹಾಗೂ ಅಡ್ಮಿನಿಸ್ಟ್ರೇಟರ್ ಆದ ಪ್ರವೀಣ್ ಪೆದ್ರೋ ಮತ್ತು ಇತರ ಗುರುಗಳಿಗೆ ನನ್ನ ಧನ್ಯವಾದಗಳು. ಅವರಿಗೆ ತಪ್ಪಾಳೆಗೊಟ್ಟು ನಾನು ಧನ್ಯವಾದಗಳನ್ನು ಅರ್ಪಿಸಲು ಕೇಳಿಕೊಳ್ಳುತ್ತೇನೆ. ಈಗ ಫೋಟೋ. ಬನ್ನಿ ಭಕ್ತರೇ ಸಾಗುವ ಸುಮನ ಸಂತರ ತಾಣಕ್ಕೆ, ಸಂತ ಅಂತೋಣಿಯವರ ಕ್ಷೇತ್ರಕ್ಕೆ, ಡೋರ್ನಳ್ಳಿ ಗ್ರಾಮಕ್ಕೆ. ಸವಿಯಲು ಸಂತಸದಿ ಸಾಗುವ ಸಾರುವಿರುವೆಗಳಂತೆ ಸಿಹಿಯಲು ಸವಿಯಲು ಸಂತಸದಿ ಸಾಗುವ ಸಾರುವಿರುವೆಗಳಂತೆ ವರಗಳ ವಯಸ್ಸುತ್ತ ನೆಮ್ಮದಿ ಅರಸುತ್ತ ಅನ್ನಿಸವಿ ಕರಿದರು ಪತಿ ಭಕ್ತರ ಕ್ಷೇತ್ರಕ್ಕೆ ಪುಣ್ಯ ಪುರುಷರ ತಾಣಕ್ಕೆ. ಕರ್ತರ ವಾರ್ತೆಯ ಕರಗಳಲ್ಲಿ ಪಿಡಿದಿಹ ಸಂತರು ಶ್ರೇಷ್ಠರು
ಧಾರ್ಮಿಕರು ಬನ್ನಿ ಭಕ್ತರೆ ಕ್ಷೇತ್ರಕ್ಕೆ ಪುಣ್ಯ ಪುರುಷರ ತಾಣಕ್ಕೆ ಬನ್ನಿ ಭಕ್ತರೆ ಸಾಗುವ ಕ್ಷೇತ್ರಕ್ಕೆ ಸುಮನ ಸಂತರ ತಾಣಕ್ಕೆ ಬನ್ನಿ ಭಕ್ತರೆ ಸಾಗುವ ಕ್ಷೇತ್ರಕ್ಕೆ ಸುಮನ ಸಂತರ ತಾಣಕ್ಕೆ ಸಂತ ಅಂತೋಣಿಯವರ ಕ್ಷೇತ್ರಕ್ಕೆ ಡೋನಳ್ಳಿ ಗ್ರಾಮಕ್ಕೆ ಪುಣ್ಯ ಪುರುಷರ ಧಾಮಕ್ಕೆ ಬನ್ನಿ ಭಕ್ತರ ಕ್ಷೇತ್ರಕ್ಕೆ ಪುಣ್ಯ ಪುರುಷರ ತಾಣಕ್ಕೆ ಪರಮ ಪ್ರಸಾದವೇ ಪ್ರಭು ಯೇಸು ಕ್ರಿಸ್ತನೇ ಪರಮ ಪ್ರಸಾದವೇ ಪ್ರಭು ಯೇಸು ಕ್ರಿಸ್ತನೇ ಪಾವನ ಜೀವನಕ್ಕೆ ನಿತ್ಯ ಮೂಲಾಧಾರವೇ ಪಾವನ ಜೀವನಕ್ಕೆ ನಿತ್ಯ ಮೂಲಾಧಾರವೇ ಆರಾಧನೆ ಆರಾಧನೆ ಪರಮ ಪ್ರಸಾದ ಯೇಸುವೇ ಆರಾಧನೆ ಆರಾಧನೆ ಪರಮ ಪ್ರಸಾದ ಯೇಸುವೇ ಜೀವವಹಿಯುವ ರೊಟ್ಟಿಯು ನೀವೇ ಪರಮ ಪ್ರಸಾದವೇ ಪಾಪವ ತೊಳೆಯುವ ಪಾನವು ನೀವೇ ಪರಮ ಪ್ರಸಾದವೇ ಜೀವವಹಿಯುವ ರೊಟ್ಟಿಯು ನೀವೇ ಪರಮ ಪ್ರಸಾದವೇ ಪಾಪವ ತೊಳೆಯುವ ಪಾನವು ನೀವೇ ಪರಮ ಪ್ರಸಾದವೇ ಅತಿಶಯ ಪೂಜ್ಯ ಸಂಸಾರದಲ್ಲಿ ನಿಮ್ಮಯ ಅನುಭವನ ಬಗಾಗಲಿ ಅತಿಶಯ ಪೂಜ್ಯ ಸಂಸಾರದಲ್ಲಿ ನಿಮ್ಮಯ ಅನುಭವನ ಬಗಾಗಲಿ ಆರಾಧನೆ ಆರಾಧನೆ ಪರಮ ಪ್ರಸಾದ ಯೇಸುವೇ ಆರಾಧನೆ ಆರಾಧನೆ ಪರಮ ಪ್ರಸಾದ ಯೇಸುವೇ ಪ್ರಭು ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಪರಮ ಪ್ರಸಾದದ ಮುಖಾಂತರ ನಮ್ಮ ಮಧ್ಯೆ ಪ್ರಸನ್ನರಾಗಿರುವಂತಹ ಪ್ರಭು ಯೇಸುವು ಢೋರ್ನಲ್ಲಿ ಮಹಾಸಂತ ಅಂಥೋನಿಯವರ ಮುಖಾಂತರ ನಮ್ಮನ್ನು ಆಶೀರ್ವದಿಸಲು ಇಚ್ಛಿಸುತ್ತಿದ್ದಾರೆ. ಇಂದು ನಾವು ಈ ಪ್ರಭು ಯೇಸುವಿನ ಮುಖಾಂತರ ಢೋರ್ನಲ್ಲಿ ಮಹಾಸಂತ ಅಂಥೋನಿಯವರು ನಮಗೆ ಅನೇಕ ಕೃಪಾವರಗಳನ್ನು ದಯಪಾಲಿಸಿದ್ದಾರೆ. ಪ್ರಪ್ರಥಮವಾಗಿ ಅದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಇಂದು ಈ ಧರ್ಮ ಕೇಂದ್ರದ ವಾರ್ಷಿಕೋತ್ಸವವನ್ನು ವಿಜೃಂಭಣೆಯಿಂದಲೂ ಆರಾಧನೆಯಿಂದಲೂ ಆಚರಿಸಲು ನೆರವು ಮಾಡಿಕೊಟ್ಟಂತಹ ಪ್ರಭು ಯೇಸುವಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಹಾಗೂ ಇದೇ ಯೇಸುವು ನಮ್ಮೆಲ್ಲರನ್ನು, ನಮ್ಮ ಕುಟುಂಬಗಳನ್ನು ಹಾಗೂ ನಮ್ಮ ಪ್ರತಿಯೊಬ್ಬರನ್ನು ಸಂತ ಅಂಥೋನಿಯವರ ಮುಖಾಂತರ ಆಶೀರ್ವದಿಸಿದ್ದಾರೆ. ಅದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಅವರನ್ನು ಆರಾಧಿಸೋಣ. ಅವರು ಮಾಡಿದ ಸಕಲ ಕಾರ್ಯಗಳನ್ನು ನೆನೆದು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ವಂದಿಸೋಣ. ನಮ್ಮ ಕುಟುಂಬದಲ್ಲಿ ಶಾಂತಿ ಸಮಾಧಾನವನ್ನು, ನಾವು ಕೈಗೊಂಡಂತಹ ಪ್ರತಿಯೊಂದು ಕಾರ್ಯಗಳನ್ನು
ಕೈಗೊಂಡಂತಹ ಪ್ರತಿಯೊಂದು ಯೋಜನೆಗಳನ್ನು ಸಂತ ಅಂತೋನಿಯವರ ಮುಖಾಂತರ ಆಶೀರ್ವದಿಸಿದಂತಹ ಪ್ರಭು ಯೇಸುವಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಹಾಗೆಯೇ ಇಂದು ನಾವು ಈ ಢೋರ್ನಲ್ಲಿ ಮಹಾಸಂತ ಅಂತೋನಿಯವರ ಕಿರಿಯ ಬಸಲಿಕಾಗೆ ಬಂದಿದ್ದೇವೆ. ನಮ್ಮ ಕುಟುಂಬವನ್ನು, ಧರ್ಮ ಕೇಂದ್ರವನ್ನು, ಧರ್ಮ ಕ್ಷೇತ್ರವನ್ನು, ಇಡೀ ಅಖಿಲ ಧರ್ಮಸಭೆಯನ್ನು ಸಂತ ಅಂತೋನಿಯವರ ಮುಖಾಂತರ ಪ್ರಭು ಯೇಸುವು ಆಶೀರ್ವದಿಸಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸೋಣ. ನಮ್ಮ ಕುಟುಂಬಕ್ಕೆ ಬೇಕಾದಂತಹ ಶಾಂತಿ ಸಮಾಧಾನವನ್ನು, ಶಾರೀರಿಕವಾದಂತಹ ಸೌಭಾಗ್ಯವನ್ನು, ಮಾನಸಿಕವಾದಂತಹ ಆರೋಗ್ಯವನ್ನು ಅದೇ ಪ್ರಭು ಯೇಸುವು ಸಂತ ಅಂತೋನಿಯವರ ಮುಖಾಂತರ ಈ ಢೋರ್ನಲ್ಲಿ ಮಹಾಸಂತ ಅಂತೋನಿಯವರ ಮುಖಾಂತರ ದಯಪಾಲಿಸಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸೋಣ. ನಮ್ಮ ಕುಟುಂಬದಲ್ಲಿರುವಂತಹ ಪ್ರತಿಯೊಂದು ಸದಸ್ಯರನ್ನ ಅವರ ಪಾದಕ್ಕೆ ಸಮರ್ಪಿಸೋಣ. ದೇವರ ಚಿತ್ತವನ್ನೇ ಹಾಗೂ ಅವರ ಚಿತ್ತದ ಪ್ರಕಾರವೇ ನಾವು ಮಾಡಲು ಅವರ ಆಶೀರ್ವಾದವನ್ನು, ಕೃಪಾವರವನ್ನು ಸಂತ ಅಂತೋನಿಯವರ ಮುಖಾಂತರ ಪ್ರಭು ಯೇಸು ದಯಪಾಲಿಸಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸೋಣ. ನಮ್ಮ ಎಲ್ಲ ಕೋರಿಕೆಗಳನ್ನು ಹಾಗೂ ನಮಗೆ ಬೇಕಾದಂತಹ ಎಲ್ಲ ಕೃಪಾವರವನ್ನು ಪ್ರಭು ಯೇಸುವು ಸಂತ ಅಂತೋನಿಯವರ ಮುಖಾಂತರ ದಯಪಾಲಿಸಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸುತ್ತಾ ಅವರೇ ಕಳಿಸಿದ ಪ್ರಾರ್ಥನೆಯನ್ನು ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ. ಓ ಇಂಥ ದಿವ್ಯ ಸಂಸ್ಕಾರ ಭಾಗಿ ವಂದಿಸೋಣ. ಹಳೆ ಆಜ್ಞೆಯು ಸವಿಧಿಗೆ ಎಡೆ ಎತ್ತು ನಿಂತಿದೆ. ಇಂದ್ರಿಯಾತೀತವಾದನು ವಿಶ್ವಾಸವು ತೋರಲಿ. ಪಿತನಿಗೂ ಸುತನಿಗೂ ಏವರಿಂದೊರಡುವ ಪವಿತ್ರಾತ್ಮರವರಿಗೂ ಸ್ತುತಿ ಜಯ ಮಂಗಳ ಸಮಪ್ರಭೆ ಗೌರವವು ಮಹಿಮೆಯು ಸಲ್ಲಲಿ. ಪ್ರಾರ್ಥಿಸೋಣ. ಪ್ರಭುವೇ, ಈ ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ ಅದರಿಂದ ರಕ್ಷಣಾ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತ ದೇವರೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಕಡೆಯುತ್ತ ಹರುಷವ ತುಂಬುತ್ತ ಹಬ್ಬ ಬಂದಿದೆ. ಎಲ್ಲರ ಮನದಲ್ಲಿ ಶಾಂತಿಯ ತುಂಬುತ್ತ ಸಂಭ್ರಮ ತಂದಿದೆ. ಓ ಅಂತೋಣಿಯವರೇ, ನಮ್ಮ ಪ್ರೀತಿಯ ಪಾಲಕರೇ, ಡೋರ್ನಳ್ಳಿ ಗ್ರಾಮದಲ್ಲಿ ನೆಲೆಸಿಹ ಓ ಸಂತರೇ, ಓ ಅಂತೋಣಿಯವರೇ, ನಮ್ಮ ಪ್ರೀತಿಯ ಪಾಲಕರೇ, ಡೋರ್ನಳ್ಳಿ ಗ್ರಾಮದಲ್ಲಿ ನೆಲೆಸಿಹ ಓ ಸಂತರೇ. ಬಾಲರ ಕರದಿ ಪಿಡಿಯುವ ಭಾಗ್ಯ ಪಡೆದವರೇ, ಬಾಲ್ಯದಲ್ಲಿ ದೈವ ಚಿತ್ತಕ್ಕೆ ಮಣಿದ ಸಂತರೇ. ಯೇಸು ಬಾಲರ ಕರದಿ ಪಿಡಿಯುವ ಭಾಗ್ಯ ಪಡೆದವರೇ, ಬಾಲ್ಯದಲ್ಲಿ ದೈವ ಚಿತ್ತಕ್ಕೆ ಮಣಿದ ಸಂತರೇ. ಹಾಡುವೆವು, ನಿಮ್ಮ ವಂದಿಸಿ ನವಿಪೆವು, ಪ್ರಭು ಕ್ರಿಸ್ತರ ಬಳಿಯಲಿ ನಮಗಾಗಿ ಪ್ರಾರ್ಥಿಸಿ. ಹರುಷವ ತಡೆಯುತ್ತ ಹರುಷವ ತುಂಬುತ್ತ ಹಬ್ಬ ಬಂದಿದೆ. ಎಲ್ಲರ ಮನದಲ್ಲಿ ಶಾಂತಿಯ ತುಂಬುತ್ತ ಸಂಭ್ರಮ ತಂದಿದೆ. ಹರುಷವ ತಡೆಯುತ್ತ ಹರುಷವ ತುಂಬುತ್ತ ಹಬ್ಬ ಬಂದಿದೆ. ಎಲ್ಲರ ಮನದಲ್ಲಿ ಶಾಂತಿಯ ತುಂಬುತ್ತ ಸಂಭ್ರಮ ತಂದಿದೆ. ನೊಂದು ಬೆಂದು ಬರುವ ಜನರಲ್ಲಿ ಶಾಂತಿ ತರುವವರೇ, ಕಳೆದು ಹೋದ ವಸ್ತುಗಳನ್ನು ಮರಳಿ ಕೊಡುವವರೇ. ನೊಂದು ಬೆಂದು ಬರುವ ಜನರಲ್ಲಿ ಶಾಂತಿ ತರುವವರೇ, ಕಳೆದು ಹೋದ ವಸ್ತುಗಳನ್ನು ಮರಳಿ ಕೊಡುವವರೇ. ನಿಮ್ಮಲಿಂದು ಬೇಡ್ವೆವು, ವರಗಳ ಕರುಣಿಸಿ ಪ್ರಭು ಕ್ರಿಸ್ತರ ಬಳಿಯಲಿ ನಮಗಾಗಿ ಪ್ರಾರ್ಥಿಸಿ. ಹರುಷವ ತಡೆಯುತ್ತ ಹರುಷವ ತುಂಬುತ್ತ ಹಬ್ಬ ಬಂದಿದೆ. ಎಲ್ಲರ ಮನದಲ್ಲಿ ಶಾಂತಿಯ ತುಂಬುತ್ತ ಸಂಭ್ರಮ ತಂದಿದೆ. ಹರುಷವ ತಡೆಯುತ್ತ ಹರುಷವ ತುಂಬುತ್ತ ಹಬ್ಬ ಬಂದಿದೆ. ಎಲ್ಲರ ಮನದಲ್ಲಿ ಶಾಂತಿಯ ತುಂಬುತ್ತ ಸಂಭ್ರಮ ತಂದಿದೆ. ಓ ಅಂತೋಣಿಯವರೇ, ನಮ್ಮ ಪ್ರೀತಿಯ
ನೆಲೆಸಿರೋ ಸಂತರೇ, ಓ ಅಂತೋಣಿಯವರೇ, ನಮ್ಮ ಪ್ರೀತಿಯ ಬಾಲಕರೇ, ಡೋನಳ್ಳಿ ಗ್ರಾಮದಲ್ಲಿ ನೆಲೆಸಿರೋ ಸಂತರೇ, ನೆಲೆಸಿರೋ ಸಂತರೇ, ನೆಲೆಸಿರೋ ಸಂತರೇ.
ಸಂತ ಅಂತೋಣಿಯವರೇ, ಶುಭ ಸಂದೇಶದ ಬೋಧಕರೇ, ಮಹಿಮ ಭರಿತ ಪೋಷಕರೇ, ನಮಗಾಗಿ ಪ್ರಾರ್ಥಿಸಿರಿ. ಆದುವ ಸಂತ ಅಂತೋಣಿಯವರೇ, ಶುಭ ಸಂದೇಶದ ಬೋಧಕರೇ, ಮಹಿಮ ಭರಿತ ಪೋಷಕರೇ, ನಮಗಾಗಿ ಪ್ರಾರ್ಥಿಸಿರಿ.